ಜನಕ್ಲಿನ ಬೇನೆ ಸಂಘಟನೆ ಮಾನಾದಿಗೆ ಮಲ್ತೊಂದಿತ್ತು ನಂಚಿನ ನಮ್ಮ ಆದಿಶಕ್ತಿ ದೇವಿಯರ್ನ ಪೊರ್ಲುದ ಉಚ್ಚಯನ ದುಂಬುಗು ನಡಪರಂಡು ಪ್ರಶ್ನಾ ಚಿಂತನದ ಪ್ರಕಾರ ನಡತಿನಂಚಿನ ಕಜ್ಜೋಡು ಜೀರ್ಣೋದ್ಧಾರ ಸಮಿತಿನ ರಚನೆ ಮಲ್ತೊಂದು ಈ ದೇವಲನ್ನು ಜೀರ್ಣೋದ್ಧಾರ ಮನ್ಪುನಂಚಿನ ಕಾರ್ಯಗೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ನಂಚಿನ ಶ್ರೀ ಕೇಸರಿ ಮಿತ್ರವೃಂದ ಜೊತೆದಿತ್ತು ಆಯ್ತಾ ಒಟ್ಟುಗು ಮಾತಿರ್ನಲ ಪಟ್ಟಪ್ಪೆ ಜೋಕುಲು ಒಟ್ಟಾದು ಈ ಒಂದು ಕಜ್ಜರು ನಮ್ಮ ಮಲ್ಪುಡು ಪನ್ಪುನಂಚಿನ ಉದ್ದೇಶಡು ಊರ್ದ ಮಾತ ಸಂಘ ಸಂಸ್ಥೆಗಳನ್ನು ಅದೇ ರೀತಿ ಈ ದೇವಸ್ಥಾನದ ಭಕ್ತರನ್ನು ಒಟ್ಟು ಸೇರಿಸೋದು ಜೀರ್ಣೋದ್ಧಾರ ಸಮಿತಿನ ರಚನೆ ಮಲ್ತೊಂದು ಐದು ದುಂಬುಗು ಜೀರ್ಣೋದ್ಧಾರ ಸಮಿತಿದ ಮೂಲಕ ನಡಪಡಾಯಿ ನಂಚಿನ ಮಾತ ಜೀರ್ಣೋದ್ಧಾರದ ಕಾರ್ಯನು ಮಲ್ತಿದು ನನ್ನ ದುಂಬುಗು ಒಂದುವೆ ಬರ್ಪಿನ ಜನವರಿ ತಿಂಗಳು ಅಪ್ಪೆನ ಬ್ರಹ್ಮ ಕಲಶೋತ್ಸವ ತಿಪ್ಪುನಂಚಿನ ಪೊರ್ಲಕಂಡದ ಲೇಸಿರಿ ನಮ್ಮ ಮಾತೆರ್ಲ ಒಟ್ಟು ಸೇರಿದು ಮಲ್ಪರಲ್ಲ ಐತ ಮೋಕದ ಲೆಪ್ಪೋಲೆನು ಬಿಡುಗಡೆ ಮನ್ಪುನಂಚಿನ ಬರಿ ಪೊರ್ಲದ ಲೇಸಿಗೆ ನಮ್ಮ ಐತ ನಮ್ಮ ಮಾತೆರ್ಲ ಮೂಲು ಬತ್ತು ಸೇರಿದಲ್ಲ ಸ್ವಾಮಿ ಗಣಪ ನಮ ಪೊರೆವಾನೆ ಗೌರಿ ಸುತನ ವಿಘ್ನ ಕಳೆವಾನೆ ಸ್ವಾಮಿ ಗಣಪ ನಮ ಪೊರೆವಾನೆ ಗೌರಿ ಸುತನ ವಿಘ್ನ ಕಳೆವಾನೆ ಸ್ವಾಮಿ ಗಣಪ ನಮ ಪೊರೆವಾನೆ ಗಂಧ ಪುಷ್ಪ ದೀಪ ಧೂಪ ಇಟ್ಟುಕೊಂಡು ಕರೆದಾಗ ಮಾರಯ್ಯ ಓದಂತ ವೆಂಕಟಾನೆ ಗಂಧ ಪುಷ್ಪ ದೀಪ ಧೂಪ ಇಟ್ಟುಕೊಂಡು ಕರೆದಾಗ ಬಾರಯ್ಯ ಓದಂತ ವೆಂಕಟಾನೆ ಸ್ವಾಮಿ ಗಣಪ ನಮ ಪೊರೆವಾನೆ ಸ್ವಾಮಿ ಗಣಪ ನಮ ಪೊರೆವಾನೆ ದೊಡ್ಡದಾದ ಕರ್ಣದಲ್ಲಿ ನಮ್ಮ ಕೂಗು ಕೇಳಯ್ಯ ಸೂಕ್ಷ್ಮವಾದ ದೃಷ್ಟಿಯಿಂದ ನೋಡಯ್ಯ ದೊಡ್ಡದಾದ ಕರ್ಣದಲ್ಲಿ ನಮ್ಮ ಕೂಗು ಕೇಳಯ್ಯ ಸೂಕ್ಷ್ಮವಾದ ದೃಷ್ಟಿಯಿಂದ ನೋಡಯ್ಯ ಸ್ವಾಮಿ ಗಣಪ ನಮ್ಮ ಪೊರೆವಾನೆ ಗೌರಿ ಸುತನು ವಿಘ್ನ ಕಳೆವಾನೆ ಸ್ವಾಮಿ ಗಣಪ ನಮ್ಮ ಪೊರೆವಾನೆ ಸ್ವಾಮಿ ಗಣಪ ನಮ್ಮ ಪೊರೆವಾನೆ ಸ್ವಾಮಿ ಗಣಪ ನಮ್ಮ ಪೊರೆವಾನೆ. ಸ್ಥಳ ಸನ್ನಿಧದ ಎಲ್ಲ ದೈವ ದೇವರುಗಳಿಗೆ ವಂದಿಸುತ್ತಾ ತಾಯಿ ಆದಿಶಕ್ತಿ ಚಾಮುಂಡೇಶ್ವರಿಯನ್ನು ಸ್ಮರಿಸುತ್ತಾ ಬಂಧುಗಳೇ, ಆದಿಶಕ್ತಿ ಚಾಮುಂಡೇಶ್ವರಿ ಸುಮಾರು 600 ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ತಲೆತಲಾಂತರದಿಂದ ಕುಟುಂಬಿಕರ ಆರಾಧನೆಯೊಂದಿಗೆ ಭಕ್ತ ಜನಸಂದೋಹವನ್ನು ತನ್ನೆಡೆಗೆ ಸೆಳೆಯುತ್ತಾ ಈ ಪರಿಸರದ ಭಕ್ತಾದಿಗಳಿಗೆ ಮಾತ್ರ ಅಲ್ಲ, ಪಕ್ಕದ ಕಾಸರಗೋಡುವರೆಗೂ ಕೂಡ ಶಕ್ತಿ ಕಾರಣಿಕ ಪಸರಿಸಿ ಆ ಭಾಗದ ಜನ ಕೂಡ ಈ ಕ್ಷೇತ್ರಕ್ಕೆ ಬಂದು ತಮ್ಮ ಕಷ್ಟ ಕಾರ್ಪಣೆಗಳನ್ನು ಹೇಳಿಕೊಂಡು ಪರಿಹಾರವನ್ನು ಪಡೆದಿರ್ತಕ್ಕಂಥ ಒಂದು ಕ್ಷೇತ್ರ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ಕ್ಷೇತ್ರ. ಶತಮಾನಗಳಿಂದ ಪೂಜಿಸಲ್ಪಟ್ಟಂಥ ಆದಿಶಕ್ತಿ ಚಾಮುಂಡೇಶ್ವರಿಯ ಆ ಗುಡಿ ತುಂಬ ಶಿಥಿಲಾವಸ್ಥೆ ಇತ್ತು. ಆದರೆ ಅದನ್ನು ಪುನರುಜ್ಜೀವನಗೊಳಿಸಬೇಕಂತೇಳಿ ಕೆಲವು ಬಾರಿ ಪ್ರಯತ್ನಪಟ್ಟರು ಕೂಡ ಆಗದೆ ಕಳೆದ 4-5 ವರ್ಷದಿಂದ ಅದರ ಹಿಂದೆ ಒಂದು ರೀತಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡು ಊರ ಭಕ್ತರ ಒಂದು ಸಹಕಾರ. ಆದರೆ ಕೊರೋನಾ ಎಂಬ ಮಹಾಮಾರಿ ಇಡೀ ಪ್ರಪಂಚಕ್ಕೆ ಆವರಿಸಿದ ಕಾರಣದಿಂದಾಗಿ 2 ವರ್ಷ ಯಾವುದೇ ಕಾರ್ಯ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂತೇಳಿದರೆ ದಾನಿಗಳಿರ್ಬೋದು, ಉದ್ಯಮಿಗಳಿರ್ಬೋದು, ಎಲ್ಲರೂ ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ಸಹಾಯ ಹಸ್ತ ಚಾಚುವಂಥ ಸ್ಥಿತಿಯಲ್ಲಿ ಇರಲಿಲ್ಲ, ನಾವು ಕೇಳುವಂಥ ಸ್ಥಿತಿಯಲ್ಲಿ ಕೂಡ ಇರಲಿಲ್ಲ. ಆದರೂ ನಮ್ಮ ಯುವಕರ ಒಂದು ಪರಿಶ್ರಮ ಏನಂತೇಳಿದರೆ ಆ ಕೊರೋನಾದ ಕಾಲಘಟ್ಟದಲ್ಲಿ ಕೂಡ ಶ್ರಮದಾನ ಮಾಡಿ ಇದ್ದಂಥ ವಸ್ತುಗಳಲ್ಲಿ ಪಂಚಾಂಗ ಇರ್ಬೋದು,
ಮಣ್ಣು ಕಳಿಸುವಂಥ ವ್ಯವಸ್ಥೆ ಇರ್ಬೋದು, ತೀರ್ಥಭಾವಿ ನಿರ್ಮಾಣ ಇರ್ಬೋದು, ಇದೆಲ್ಲವನ್ನು ಮಾಡಿ ಮುಗಿಸಿ ಈಗ 1.5 ವರ್ಷದಿಂದ ಮತ್ತೆ ಆ ದೇವಸ್ಥಾನದ ಕಾಮಗಾರಿಗೆ ಚಾಲನೆ ನೀಡಿದ್ದೇವೆ. ಬಂಧುಗಳೇ, ಒಂದು ದೇವಸ್ಥಾನ ಅಂತ ಹೇಳಿದರೆ ಅದು ಒಂದು ಊರಿನ ಕೇಂದ್ರ ಬಿಂದು ಅಥವಾ ಹಣೆಯಲ್ಲಿದ್ದಂಥ ತಿಲಕದಂತೆ ರಾರಾಜಿಸಬೇಕು. ಆ ದೃಷ್ಟಿಯಿಂದ ಆ ದೇವಸ್ಥಾನದೊಂದು ಜೀರ್ಣೋದ್ಧಾರಗೊಂಡಂಥ ದೇವಸ್ಥಾನಕ್ಕೊಂದು ಭವ್ಯವಾದ ಬ್ರಹ್ಮಕಲಶ ಮಾಡಬೇಕು, ಅದಕ್ಕೆ ಒಂದು ವ್ಯವಸ್ಥಿತವಾದ ಒಂದು ಕಾರ್ಯಯೋಜನೆಯನ್ನು ಹಮ್ಮಿಕೊಳ್ಬೇಕು. ಅನೇಕ ಅಡೆತಡೆಗಳು ಇದ್ದರೂ ಕೂಡ ಅದನ್ನು ಎದುರಿಸಿ ಒಂದು ಕ್ಷೇತ್ರ ಬೆಳಗಬೇಕಿದ್ರೆ ಅದರ ಹಿಂದೆ ಕಾರ್ಯಕರ್ತರ ಪರಿಶ್ರಮ, ಓಡಾಟ, ದಾನಿಗಳ ಭೇಟಿ ಇದೆಲ್ಲವೂ ನಿತ್ಯ ನಿರಂತರ ಆಗಬೇಕಾದ್ದೆ. ನಡುವೆ ಅನೇಕ ಸಂಕಷ್ಟ ಸಮಸ್ಯೆಗಳು ಕೂಡ ನಮ್ಮನ್ನೊಂದು ರೀತಿಯಲ್ಲಿ ಪರೀಕ್ಷೆಗೆ ಒಡ್ಡುವಂಥ ಸಂದರ್ಭ ಕೂಡ ಬಂದಿದೆ, ಇಲ್ಲ ಅಂತೇಳಿ ಹೇಳೋದಿಲ್ಲ. ಆದರೂ ಕೂಡ ನಿರಂತರ ಸಂಪರ್ಕ ಮಾಡಿಕೊಂಡು ಜನರ ವಿಶ್ವಾಸ ಗಳಿಸಿಕೊಂಡು ದಾನಿಗಳ ಸಹಾಯದಿಂದ ನೀವೆಲ್ಲ ನೋಡ್ತಿರುವಂತೆ ದೇವಸ್ಥಾನದ ಗರ್ಭಗುಡಿಗೆ ಇನ್ನೇನು ತಾಮ್ರದ ಹೊದಿಕೆ ಬಾಕಿ ಇದ್ದು ಸುತ್ತ ಮರದ ಕೆಲಸ ಕೂಡ ಚಾಲ್ತಿಯಲ್ಲಿದೆ. ತೀರ್ಥಮಂಟಪ ಅದು ಕೂಡ ಈ ವಾರದಲ್ಲಿ ಇನ್ನೇನು ಮರದ ಕೆಲಸ ಮುಗಿದು ತಾಮ್ರದ ಕೆಲಸ ಪ್ರಾರಂಭ ಆಗಲಿಕ್ಕಿದೆ. ಅದೇ ರೀತಿ ಸುತ್ತ ಹಂಚುವಾಕಂಥ ಕೆಲಸ ಮುಕ್ತಾಯ ಹಂತದಲ್ಲಿದೆ. ಇನ್ನು ಇರುವಂಥ 60 ದಿನದಲ್ಲಿ, ಇವತ್ತು 19ನೇ ತಾರೀಕು, ಜನವರಿ 19ಕ್ಕೆ ಸಂಪೂರ್ಣ ಇದೆಲ್ಲ ಮುಗಿದು 20-21ಕ್ಕೆ ಕ್ಷೇತ್ರದ ಒಂದು ಭವ್ಯವಾದ ಬ್ರಹ್ಮಕಲಶೋತ್ಸವ, ಕುಂಪಲದ ಒಂದು ಭವ್ಯವಾದ ಇತಿಹಾಸ ನಿರ್ಮಾಣ ಆಗ್ತದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ಯಾಕಂತೇಳಿದರೆ ಈ ಪರಿಸರದಲ್ಲಿ ಇಂಥ ಒಂದು ದೇವಸ್ಥಾನ ಮತ್ತು ಇದರಲ್ಲಿ ಆಗುವಂಥ ಬ್ರಹ್ಮಕಲಶೋತ್ಸವ ಈ ಪರಿಸರದಲ್ಲಿ ಆಗದ ರೀತಿಯಲ್ಲಿ ಮಾಡಬೇಕೆಂಬ ಹಂಬಲ ನಮ್ಮದು. ಅದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕೆಂಬ ನೆಲೆಯಲ್ಲಿ ಕರೆದಿದ್ದೇವೆ. ಮತ್ತು ಈ ದಿನ ಒಂದು ವಿಜ್ಞಾಪನಾ ಪತ್ರವನ್ನು ಕೂಡ ನಾವು, ವಿಜ್ಞಾಪನ ಅಲ್ಲ, ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರ ಬಿಡುಗಡೆ ಮಾಡಬೇಕಂತೇಳಿ ನಾವೊಂದು ಚಿಕ್ಕ ಮಟ್ಟದ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಬಂದಿರತಕ್ಕಂಥ ನಿಮ್ಗೆಲ್ಲರಿಗೂ ಸ್ವಾಗತಿಸ್ತಾ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ನಮ್ಮ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದಂಥ ಶ್ರೀಯುತ ಶಿವಪ್ರಸಾದ್ ಕುಲಾಲ್ ಇವರನ್ನು ಕೂಡ ನಾನು ಆತ್ಮೀಯವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಕೇಸರಿ ಮಿತ್ರವೃಂದ ಸೇವಾ ಟ್ರಸ್ಟ್ನ ಟ್ರಸ್ಟಿಗಳು ದಯವಿಟ್ಟು ಆಗಮಿಸಿ ನಮ್ಮ ಅಧ್ಯಕ್ಷರನ್ನ ಪ್ರೀತಿಪೂರ್ವಕವಾಗಿ ಶಾಲಿನ ಜೊತೆಗೆ ಗೌರವಿಸಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಕಡೆಗೆ ಹೋಗೊಟ್ಟು ಈ ಸಭೆಯಲ್ಲಿ ಉಪಸ್ಥಿತಿ ಇದ್ದಾರೆ ಗೆಜ್ಜೆಗಿರಿ ನಂದನಬಿತ್ತಲ್ ಇದರ ಟ್ರಸ್ಟಿಗಳಾಗಿರ್ತಕ್ಕಂಥ ಶ್ರೀ ಚಂದ್ರಶೇಖರ್ ಉಚ್ಚಿಲ್ ಇವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ನಮ್ಮೆಲ್ಲರ ಪ್ರೀತಿಯ ಶ್ರೀಯುತ ಚಂದ್ರಶೇಖರ್ ಉಚ್ಚಿಲ್ ಇವರನ್ನ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ದೇವಸ್ಥಾನದ ಪ್ರಮುಖರಾದಂತಹ ಶ್ರೀಯುತ ದೇವದಾಸ್ ಪೂಜಾರಿ ಇವರು ವೇದಿಕೆಗೆ ಆಗಮಿಸಿ ಶ್ರೀಯುತರನ್ನ ಪ್ರೀತಿಪೂರ್ವಕವಾಗಿ ಶಾಲು ಹೊದಿಸುವ ಮುಖಾಂತರವಾಗಿ ಸ್ವಾಗತಿಸಬೇಕು. ನಮ್ಮ ಈ ವೇದಿಕೆಯಲ್ಲಿ ಶ್ರೀ ಗಣೇಶ್ ನಾಯಕ್ ದಾನಿಗಳು ಅವರು ಈಗ ತಾನೇ ಬಂದು ಸೇರಿಕೊಂಡಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ನಮ್ಮೆಲ್ಲರ ಪ್ರೀತಿಯ ದಾನಿಗಳಾದಂತಹ ಶ್ರೀಯುತ ಗಣೇಶ್ ನಾಯ್ಕ್ ಇವರನ್ನ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ರ್ಯಾಪ್ಟರ್ಸ್ ತಂಡದ ಭವಿಷ್ ದಯವಿಟ್ಟು ವೇದಿಕೆಗೆ ಆಗಮಿಸಿ ಇವರನ್ನ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ನಮ್ಮ ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷರಾದಂಥ ಶ್ರೀಯುತ ಜೈನ್ ಕಾಪಿಕಾಡ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ದಾನಿಗಳು ಅದೇ ರೀತಿ ಆದಿಶಕ್ತಿ ಚಾಮುಂಡೇಶ್ವರಿ ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸುತ್ತಿರುವಂತಹ ಶ್ರೀಯುತ ಜಯಂತ್ ಕಾಪಿಕಾಡ್ ಇವರನ್ನ ಸ್ವಾಗತಿಸುತ್ತಾ ಶ್ರೀಯುತ ಅಮಿತ್ ರ್ಯಾಪ್ಟರ್ಸ್ ತಂಡದ ಅಮಿತ್ ಇವರು ವೇದಿಕೆಗೆ ಆಗಮಿಸಿ ಶ್ರೀಯುತರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು. ಬಾಲಕೃಷ್ಣ ಭಜನಾ ಮಂದಿರದ ಅಧ್ಯಕ್ಷರಾದಂಥ ಶ್ರೀ ಪ್ರಹ್ಲಾದ್ ಇಂದಾಜೆ ನಮ್ಮ ಜೊತೆ ಇದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಕೇಸರಿ ಮಿತ್ರವೃಂದದ ಶ್ರೀಯುತ GS ಪ್ರಸಾದ್ ಇವರು ವೇದಿಕೆಗೆ ಆಗಮಿಸಿ ಶ್ರೀಯುತರನ್ನ ಪ್ರೀತಿಪೂರ್ವಕವಾಗಿ ಶಾಲು ಹೊದಿಸುವ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಭಗವತಿ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾದಂಥ ಶ್ರೀಯುತ
ಸುರೇಶ್ ಭಟ್ನಗರ ನಮ್ಮ ಜೊತೆ ಇದ್ದಾರೆ, ಅವರನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ನಮ್ಮೆಲ್ಲರ ನೆಚ್ಚಿನ ಶ್ರೀಯುತ ಸುರೇಶ್ ಭಟ್ನಾಗರ್, ಆಡಳಿತ ಭಕ್ತೇಶ್ವರರು, ಶ್ರೀ ಚೀರುಂಬ ಭಗವತಿ ಕ್ಷೇತ್ರ ಉಳ್ಳಾಲ ಇವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಶ್ರೀಯುತ ಜಯಂ ಶೆಟ್ಟಿ ಇವರು ವೇದಿಕೆಗೆ ಆಗಮಿಸಿ ಶ್ರೀಯುತರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು. ಶ್ರೀಯುತ ಜಯಂ ಶೆಟ್ಟಿ. ಶ್ರೀ ಛತ್ರಪತಿ ದೇವಸ್ಥಾನ ಹತ್ತಾವರ ಇದರ ಗೌರವ ಅಧ್ಯಕ್ಷರಾದಂಥ ಶ್ರೀ ರವೀಂದ್ರನಾಥ್ ಎಸ್ ಇವರು ನಮ್ಮ ಜೊತೆ ಇದ್ದಾರೆ. ಇವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ನಮ್ಮೆಲ್ಲರ ಪ್ರೀತಿಯ ಶ್ರೀಯುತ ರವೀಂದ್ರನಾಥ್ ಎಸ್ ಗೌರವಾಧ್ಯಕ್ಷರು, ಶ್ರೀ ಚಕ್ರಪಾಣಿ ದೇವಸ್ಥಾನ ಹತ್ತಾವರ ಇವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಶ್ರೀಯುತ ಪ್ರದೀಪ್ ರ್ಯಾಪ್ಟರ್ಸ್ ತಂಡದ ಪ್ರದೀಪ್ ಅವರು ವೇದಿಕೆಗೆ ಆಗಮಿಸಿ ಶ್ರೀಯುತರನ್ನ ಶಾಲು ಹೊದಿಸುವ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು. ಅದೇ ರೀತಿ ನಮ್ಮ ದೇವಸ್ಥಾನದ ಗೌರವ ಸಲಹೆಗಾರರಾದ ಶ್ರೀಯುತ ರಮನಾಥ್ ಪುಂಜ ಈ ವೇದಿಕೆಯಲ್ಲಿದ್ದಾರೆ, ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಹಿರಿಯರು ಮಾರ್ಗದರ್ಶಕರು ಕೂಡ ಆದಂತಹ ಶ್ರೀಯುತ ರಮನಾಥ್ ಪೂಂಜಾ, ಗೌರವ ಸಲಹೆಗಾರರು, ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ಜೀರ್ಣೋದ್ಧಾರ ಸಮಿತಿ ಇವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಆದಿಶಕ್ತಿ ಕ್ರಿಕೆಟರ್ಸ್ ತಂಡದ ಮನೀಶ್ ಇವರು ವೇದಿಕೆಗೆ ಆಗಮಿಸಿ ಶ್ರೀಯುತರನ್ನ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಹೆಸರಂತ ಶ್ರೀ ದಿನೇಶ್ ರೈ ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ನಮ್ಮೆಲ್ಲರ ನೆಚ್ಚಿನ ಶ್ರೀಯುತ ದಿನೇಶ್ ರೈ ಇವರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಶ್ರೀಯುತ ಸುಧಾಕರ್ ಕುಂಪಲ ಇವರು ವೇದಿಕೆಗೆ ಆಗಮಿಸಿ ಶ್ರೀಯುತರನ್ನ ಶಾಲು ಹೊದಿಸುವ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು. ಬ್ರಹ್ಮಕಲಶೋತ್ಸವದ ಕಾರ್ಯಾಧ್ಯಕ್ಷರಾದ ಶ್ರೀಯುತ ಶೇಖರ್ ಕುಂಪಲ ಇವರಿದ್ದಾರೆ, ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅತ್ಯಂತ ಕ್ರಿಯಾಶೀಲ ವ್ಯಕ್ತಿಯಾಗಿ ಈ ಒಂದು ಬ್ರಹ್ಮಕಲಶೋತ್ಸವದಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಂತಹ ನಮ್ಮ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರುವಂತಹ ಶ್ರೀಯುತ ಶೇಖರ್ ಕುಂಪಲ ಇವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ರ್ಯಾಪ್ಟರ್ಸ್ ತಂಡದ ಹೇಮಂತ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ನಮ್ಮ ಶ್ರೀಯುತ ಶೇಖರ್ ಕುಂಪಲ ಇವರನ್ನ ಶಾಲು ಹೊದಿಸುವ ಮುಖಾಂತರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ಹೊರೆಕಾಣಿಕೆ ಸಮಿತಿಯ ಸಂಚಾಲಕರಾಗಿ ಬೇರೆ ಬೇರೆ ದೇವಸ್ಥಾನಗಳ ಹೊರೆಕಾಣಿಕೆ ಸಂಚಾಲಕರು ಹಾಗೂ ಮಾರ್ಗದರ್ಶಕರಾಗಿ ಶ್ರೀ ರವಿಶಂಕರ್ ಸೋಮೇಶ್ವರ ಇದ್ದಾರೆ, ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಗ್ರಾಮ ದೇವರಾದಂತಹ ಸೋಮನಾಥನ ಸೇವೆಯನ್ನ ಮಾಡುತ್ತಾ ಇಲ್ಲಿಗ ನಮಗಾಗಿ ತಮ್ಮ ಸೇವೆಯನ್ನ ಆದಿಶಕ್ತಿ ಚಾಮುಂಡಿಗೆ ಅರ್ಪಿಸುತ್ತಿರುವಂತಹ ಶ್ರೀಯುತ ರವಿಶಂಕರ್ ಸೋಮೇಶ್ವರ, ನಮ್ಮೆಲ್ಲರ ಪ್ರೀತಿಯ ರವಿಶಂಕರ್ ಸೋಮೇಶ್ವರ ಇವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಶ್ರೀಯುತ ಗಣೇಶ್ ಗಟ್ಟಿ ಕೆಎನ್ ಇವರು ವೇದಿಕೆಗೆ ಆಗಮಿಸಿ ಶ್ರೀಯುತರನ್ನ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಉದ್ಯಮಿಗಳು ದಾನಿಗಳು ಆಗಿರತಕ್ಕಂಥ ಶ್ರೀಯುತ ಹರೀಶ್ ಮೂರ್ಕಟ್ಟ ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಯುವಕರ ನೆಚ್ಚಿನ ಶ್ರೀಯುತ ಹರೀಶ್ ಮೂರ್ಕಟ್ಟ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ, ಇವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ನಮ್ಮ ದೇವಸ್ಥಾನದ ಟ್ರಸ್ಟಿಯಲ್ಲಿ ಒಬ್ಬರಾದಂತಹ ಶ್ರೀಯುತ ರಮೇಶ್ ಅಣ್ಣ ದಯವಿಟ್ಟು ವೇದಿಕೆಗೆ ಆಗಮಿಸಿ ನಮ್ಮ ಹರೀಶ್ ಮೂರ್ಕಟ್ಟ ಇವರನ್ನ ಶಾಲು ಹೊದಿಸುವ ಮುಖಾಂತರವಾಗಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು. ಹಬ್ಬಕ್ಕ ವಲಯ ಸೈನಿಕ ಸಂಘದ ಅಧ್ಯಕ್ಷರಾದಂಥ ಶ್ರೀ ವಿಜಯನ್ ನಮ್ಮ ಜೊತೆ ಇದ್ದಾರೆ, ಅವರಿಗೆ ಕೂಡ ದೇವಸ್ಥಾನದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಮಾಜಿ ಸೈನಿಕರ ಸಂಘ ಹಬ್ಬಕ್ಕ ವಲಯ ಇದರ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸುವ ಮುಖಾಂತರವಾಗಿ ನಮ್ಮ ಜೊತೆಗೆ ಉಪಸ್ಥಿತರಿರುವಂತಹ ಶ್ರೀಯುತ ಕೆ ವಿಜಯನ್ ಇವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ರ್ಯಾಪ್ಟರ್ಸ್ ತಂಡದ ಚೇತೂರ್ ಅವರ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಶ್ರೀಯುತರನ್ನ ಶಾಲು ಹೊದಿಸುವ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು. ಅದೇ ರೀತಿ ಕೇಸರಿ ಮಿತ್ರವೃಂದ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಶ್ರೀಯುತ ಭಗವಾನ್ ದಾಸ್ ಶೆಟ್ಟಿ ಇವರು ವೇದಿಕೆಯಲ್ಲಿದ್ದಾರೆ, ಇವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಕ್ರಿಯಾಶೀಲ ಅಧ್ಯಕ್ಷರಾದಂತಹ ಶ್ರೀಯುತ ಭಗವಾನ್ ದಾಸ್ ಶೆಟ್ಟಿರವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ನಮ್ಮೆಲ್ಲರ ನೆಚ್ಚಿನ ಸಾಗರ್ ದಯವಿಟ್ಟು ವೇದಿಕೆ ಕಡೆಗೆ ಆಗಮಿಸಬೇಕು. ನಮ್ಮ ಅಧ್ಯಕ್ಷರನ್ನ ಶಾಲು ಹೊದಿಸುವ ಮುಖಾಂತರವಾಗಿ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ.
ವೇದಿಕೆಯಲ್ಲಿ ಕ್ಷೇತ್ರದ ಶ್ರೀಮತಿ ಶೀಲಾ ಬೇಬಿನಾರಾಯಣ್ ಪಂಡಿತಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ. ದೇವಸ್ಥಾನದ ಹಿರಿಯರಾಗಿ ಈ ನಮ್ಮ ಕಾರ್ಯದಲ್ಲಿ ನಮ್ಮನ್ನ ಮಾರ್ಗದರ್ಶನವನ್ನ ನೀಡುತ್ತಿರುವಂತಹ ಶ್ರೀಮತಿ ಶೀಲಾ ಬೇಬಿನಾರಾಯಣ್ ಇವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಶ್ರೀಮತಿ ದಿವ್ಯಾ ರಾಕೇಶ್ ವೇದಿಕೆಗೆ ಆಗಮಿಸಿ ನಮ್ಮ ಶ್ರೀಮತಿ ಶೀಲಾ ಬೇಬಿನಾರಾಯಣ್ ಇವರನ್ನ ಶಾಲು ಹೊದಿಸುವ ಮುಖಾಂತರವಾಗಿ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಜೀರ್ಣೋದ್ಧಾರ ಸಮಿತಿಯ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಶಕುಂತಲಾ ರಾಜ್ ಬಾರ್ದೆ ಇವರು ನಮ್ಮ ಜೊತೆ ಇದ್ದಾರೆ. ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ. ಶ್ರೀಮತಿ ಶಕುಂತಲಾ ರಾಜ್ ಇವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಶ್ರೀಮತಿ ವೀಣಾ ಧೀರಜ್ ದಯವಿಟ್ಟು ವೇದಿಕೆಗೆ ಆಗಮಿಸಿ ನಮ್ಮ ಶಕುಂತಲಾ ರಾಜ್ ಇವರನ್ನ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಬ್ರಹ್ಮಕಲಶೋತ್ಸವ ಸಮಿತಿಯ ಮಹಿಳಾ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಮತಿ ಆಶಾ ಸುರೇಶ್ ನಮ್ಮ ಜೊತೆ ಇದ್ದಾರೆ ಈ ವೇದಿಕೆಯಲ್ಲಿ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಶ್ರೀಮತಿ ಆಶಾ ಸುರೇಶ್ ಇವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ವೇದಿಕೆಗೆ ಶ್ರೀಮತಿ ಶರ್ಮಿಳಾ ಇವರು ಆಗಮಿಸಿ ನಮ್ಮ ಆಶಾ ಸುರೇಶ್ ಇವರನ್ನ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಅದೇ ರೀತಿ ನಮ್ಮ ಈ ವೇದಿಕೆಯಲ್ಲಿ ರಾಜ, ನಮಗೆಲ್ಲರಿಗೂ ಚಿರಪರಿಚಿತ ಮಟನ್ ರಾಜ ಅಂತೇಳಿ ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ರಾಜಣ್ಣ, ನಮ್ಮೆಲ್ಲರ ಪ್ರೀತಿಯ ರಾಜಣ್ಣ ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ಮಟನ್ ವ್ಯಾಪಾರಸ್ಥರಾಗಿ ಸಾಕಷ್ಟು ಧಾರ್ಮಿಕ ಕ್ಷೇತ್ರಗಳಿಗೆ ತನ್ನ ಸಹಕಾರವನ್ನು ನೀಡುವಂತಹ ವ್ಯಕ್ತಿ. ಇವರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಶ್ರೀಯುತ ಗಣೇಶ್ ಬಾರ್ದೆ ಇವರು ವೇದಿಕೆಗೆ ಆಗಮಿಸಿ ನಮ್ಮ ಅತಿಥಿ ಗಣ್ಯರನ್ನ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಗಣೇಶ್ ಬಾರ್ದೆ ದಯವಿಟ್ಟು ವೇದಿಕೆಗೆ ಆಗಮಿಸಿ. ನಮ್ಮ ವೇದಿಕೆಗೆ ಬಂದು ಅಲಂಕಾರ ಮಾಡಿದ್ದಾರೆ ಶ್ರೀ ಜಯಂತ್ ಕೊಂಡಾಣ, ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ನಮ್ಮೆಲ್ಲರ ನೆಚ್ಚಿನ ಜಯಂತ್ ಕೊಂಡಾಣ ಇವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಆದಿಶಕ್ತಿ ದೇವಸ್ಥಾನದ ಪ್ರಮುಖರಲ್ಲಿ ಒಬ್ಬರಾದಂತಹ ಶ್ರೀಯುತ ಚಂದ್ರರವರ ವೇದಿಕೆಗೆ ಆಗಮಿಸಿ ನಮ್ಮ ಜಯಂತ್ ಕೊಂಡಾಣ ಇವರಿಗೆ ಶಾಲು ಹೊದಿಸುವ ಮುಖಾಂತರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು. ನಿಮಗೆಲ್ಲ ತಿಳಿದಿರ್ಬೋದು, ಈ ಕ್ಷೇತ್ರದ ಪ್ರಧಾನ ಅರ್ಚಕರು ಧರ್ಮದರ್ಶಿಗಳು ಆಗಿರತಕ್ಕಂಥ ಚರಣ್ ಬೇಬಿನಾರಾಯಣ್ ಪಂಡಿತ್ ಕೇಂದ್ರ ಬಿಂದು ಅವರು ನಮ್ಮ ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ನಮ್ಮೆಲ್ಲರ ನೆಚ್ಚಿನ ಅದೇ ರೀತಿ ಈ ಕ್ಷೇತ್ರದ ಧರ್ಮದರ್ಶಿಗಳು, ಅದೇ ರೀತಿ ಪ್ರಧಾನ ಅರ್ಚಕರಾಗಿ ಸಾಕಷ್ಟು ಭಕ್ತಾದಿಗಳು ಈ ಕಾರಣಿಕ ಕ್ಷೇತ್ರದಿಂದ ಸಾಕಷ್ಟು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ದೇವರ ಸೇವೆಯನ್ನ ನಡೆಸುತ್ತಿರುವಂತಹ ಶ್ರೀಯುತ ಚರಣ್ ಬೇಬಿನಾರಾಯಣ್ ಪಂಡಿತ್ ಇವರು ನಮ್ಮ ಜೊತೆ ಇದ್ದಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ನಮ್ಮ ಸತ್ಯನಾರಾಯಣ ಹುಡೆ ದಯವಿಟ್ಟು ವೇದಿಕೆಗೆ ಆಗಮಿಸಿ ಇವರನ್ನ ಪ್ರೀತಿಪೂರ್ವಕವಾಗಿ ಶಾಲು ಹೊದಿಸುವ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಬಂಧುಗಳೇ, ಈ ಒಂದು ಕಾರ್ಯಕ್ರಮ ನಡೆಯಬೇಕಿದ್ರೆ ಮುಖ್ಯವಾಗಿ ಪ್ರೇಕ್ಷಕ ವರ್ಗ ನಮಗೆ ಅತಿ ಅಗತ್ಯ. ಬೇರೆ ಬೇರೆ ಸಂಘ ಸಂಸ್ಥೆಯ ಪ್ರತಿನಿಧಿಗಳು, ಬೇರೆ ಬೇರೆ ಕಾರ್ಯಕರ್ತರು, ಬೇರೆ ಬೇರೆ ಊರಿನ ಬಂಧುಗಳು, ಭಕ್ತ ಬಂಧುಗಳು, ಈ ಕಾರ್ಯಕ್ರಮದ ಪ್ರಧಾನ ರೂವಾರಿಗಳು ಆಗಿರತಕ್ಕಂಥ ವೇದಿಕೆ ಮುಂಭಾಗದಲ್ಲಿ ಇರತಕ್ಕಂಥ ನಿಮ್ಮೆಲ್ಲರನ್ನು ನಾನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಸುದ್ದಿ ಬಿತ್ತರ ಮಾಡುವಂಥ ದೃಶ್ಯ ಮಾಧ್ಯಮ ಮತ್ತು ಸುದ್ದಿ ಮಾಧ್ಯಮದ ಬಂಧುಗಳಿಗೆ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ. ಧನ್ಯವಾದಗಳು. ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅದೇ ರೀತಿ ಪ್ರಾಸ್ತಾವಿಕವಾಗಿ ಮಾತಿನ ಮುಖಾಂತರವಾಗಿ ಬಂದ ಅತಿಥಿ ಗಣ್ಯರನ್ನ ಸ್ವಾಗತಿಸಿದಂತಹ ಶ್ರೀ ಕ್ಷೇತ್ರ ಕುಂಪಲದ ಈ ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಬಿ ನಾರಾಯಣ್ ಕುಂಪಲ ಇವರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ನಡೆಯಲಿರುವಂತಹ ಈ ಒಂದು ಆಮಂತ್ರಣ ಪತ್ರ ಬಿಡುಗಡೆ ಕಾರ್ಯಕ್ರಮ ಕೂಡ ನಿರ್ವಿಘ್ನವಾಗಿ ನಡೆಯಲಿ. ಅಲ್ಲಿ ನಮೂದಿಸಿರುವಂತಹ ಕಾರ್ಯಕ್ರಮಗಳು ದೇವರ ಆಶೀರ್ವಾದದಿಂದ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ಅದೇ ರೀತಿ ಪರಿವಾರ ದೈವಗಳ ಸರ್ವ ದೇವರುಗಳ ಆಶೀರ್ವಾದದಿಂದ ಸುಸೂತ್ರವಾಗಿ ನಿರ್ವಿಘ್ನವಾಗಿ ನೆರವೇರಲಿ ಅನ್ನುವಂತಹ ದೃಷ್ಟಿಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸರ್ವ ಅತಿಥಿ ಗಣ್ಯರಲ್ಲಿ ಈ ವೇದಿಕೆಯ ಮುಂಭಾಗದಲ್ಲಿರುವಂತಹ ಈ ಒಂದು ದೀಪವನ್ನ ಅರಳಿಸುವ ಮುಖಾಂತರವಾಗಿ ತಾವು ಕೂಡ ದೇವರ ಆಶೀರ್ವಾದವನ್ನ ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಬೇಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾರೆ. दीपज्योतिर्परब्रह्म
ಬಾರಿ ಒಂಜಿ ಪುಣ್ಯದ ಕಾರ್ಯಡು ನಮ್ಮ ಮಾತ ಸೇರೊಂದ ಆದಿಶಕ್ತಿ ನಾರಾಯಣ್ ಕುಂಪಲ್ರು ಪ್ರಾಸ್ತಾವಿಕವಾದ ಪಂಡನ್ಲ ಕಡೆ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನ ಕರಿನ 15 ವರ್ಷದ ಇತಿಹಾಸದ ಪುಟ್ಟಕ್ಕುಲೆನು ಆರೊಂಚಾತ್ ನಂಗೆ ತೆರಿಪಾದು ಕೊರಿಯರು ನಂಗೆ ನಮ್ಮ ಹಿರಿಯಕ್ಕಲು ಪನೊಂದಿತ್ತ ಲೆಕ್ಕನೆ ದೇರಣ್ಣ ಪಂಡಿತರು ನ ಕಾಲಗಟ್ಟಡು ಈ ಬಾಗಡೆ ಎರಗಾಂಡ್ಲ ಒಂಜಿ ಸಮಸ್ಯೆ ಇತ್ತು ನಡ ಆ ದೇವರನ್ನ ಪ್ರಸಾದನ ಕೊರ್ದು ಅಕಲನ ಕಷ್ಟನ ಪರಿಹಾರ ಮಲ್ತೊಂದಿಪ್ಪ ನಂಚಿನ ಆ ಒಂಜಿ ಇತಿಹಾಸನ ನಮ್ಮ ಹಿರಿಯಕ್ಕಲು ನಂಗೆ ಪನೊಂದಿತ್ತೇರು ಐಡ್ದು ಬೊಕ್ಕ ಬೇಬಿ ನಾರಾಯಣರು ಐಡ್ದು ಬೊಕ್ಕ ನಮ್ಮ ಚರಣ್ ರಾಜರು ಈ ಒಂಜಿ ದೇವಸ್ಥಾನದ ಆ ದೇವಿನ ಶಕ್ತಿದ ಆ ಒಂಜಿ ಪ್ರಸಾದನ ಏರು ಮಾತ ಮೂಲು ಬರ್ತದೆ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸದು ನಮ್ಮ ಕಷ್ಟ ಕಾರ್ಪಣ್ಯನ ದೂರ ಮಲ್ಪಡು ಒಂದು ಪಂಪಿನ ಭಿನ್ನವ ಮಲ್ತೊಂದಿತ್ತನಂಚಿನ ಆ ಒಂಜಿ ವಿಚಾರನ ಪ್ರಾರ್ಥನೆದ ಮುಖಾಂತರ ಪರಿಹಾರ ಮಲ್ತದೆ ಜನಕುಲಿನ ಮಾತ ಕಷ್ಟ ಸುಖಗೆ ಇನ್ನು ಸ್ಪಂದನ ಮಲ್ಪನಂಚಿನ ಒಂಜಿ ಪುಣ್ಯದ ಕ್ಷೇತ್ರ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ಪನಿಯರ ಭಾರಿ ಸಂತೋಷ ಒಂದುಂಡು ಇನಿ ಆ 15 ವರ್ಷದ ಇತಿಹಾಸಡು ಇನ್ನು ನಮ್ಮ ಕಾಲಗಟ್ಟಡು ಈ ಒಂಜಿ ಪುನರುತ್ಥಾನದ ಕಾರ್ಯ ಇನ್ನು ಆಪುಣದ ಪಂಡ ನಮ್ಮ ಪುಣ್ಯದ ಭಾಗ ಅಂತ ಪನಿಯರ ಭಾರಿ ಸಂತೋಷ ಒಂದುಂಡು 15 ವರ್ಷದ ಆ ಕಾಲಗಟ್ಟಡು ಒಂಜಾತ್ ಈ ಭಾಗಡು ಊರುಡು ಜನಕುಲು ಇತ್ತಂದಾಂಡ್ಲ ಐಕ್ ಆಸಕ್ತಿನ ದೆತೊನ್ನದೆ ಇನಿತಾದ ದಿನಕ್ಕೂ ಆ ಒಂಜಿ ಸೇವಾ ಕಾರ್ಯ ಕೈಂಕರ್ಯನ ಮಲ್ಪೆರೆ ನಂಗೆ ಮಾತ ದೇವರ ದದನ ಒಂಜಿ ಅನುಗ್ರಹನ ಕೊಡ್ತೇರೆ ಅಂತ ಪನಿಯರ ಬಾರಿ ಒಂಜಿ ಹೆಮ್ಮೆ ಆ ಒಂದುಂಡು ಈ ಒಂಜಿ ದೇವಸ್ಥಾನದ ಪುನರುತ್ಥಾನ ಆವಡುಂದಾಂಡ ದುಂಬತ್ತ ಇತ್ತೊಂದು ಕೇಸರಿ ಮಿತ್ರ ವೃಂದದ ಮಾತ ಪದಾಧಿಕಾರನಗಳು ನಮ್ಮ ಕ್ಷೇತ್ರದ ಇತಿಹಾಸ ಪುರಾತನವಾಯಿನಂಚಿನ ಒಂಜಿ ಕ್ಷೇತ್ರ ನಮ್ಮ ಬೇತೆ ಬೇತೆ ಕಾರ್ಯಗಳು ಸಾಮಾಜಿಕವಾದ ಧಾರ್ಮಿಕವಾದ ಶೈಕ್ಷಣಿಕವಾದ ಇನ್ನು ಸೇವೆ ಮಲ್ತೊಂದು ಉಪ್ಪನಂಚಿನ ಈ ಕಾಲಗಟ್ಟಡು ನಮ್ಮ ಅನಾದಿ ಕಾಲದ್ದು ಆರಾಧನೆ ಮಲ್ತೊಂದಿತ್ತನಂಚಿನ ನಮ್ಮ ಹಿರಿಯರ ಆರಾಧನೆ ಮಲ್ತೊಂದಿಚ್ಚನ ಪುಣ್ಯದ ಕ್ಷೇತ್ರನ ಪುನರುತ್ಥಾನ ಮಲ್ಪನ ನಮ್ಮ ಭಾಗ್ಯ ಅಂದ ಪನಪನ ಒಂಜಿ ಚಿಂತನೆನು ಕೇಸರಿ ಮಿತ್ರ ಬಂಧದ ಮಾತ ಪದಾಧಿಕಾರನಗಳು ಚಿಂತನೆ ಮಲ್ಪನ ಮುಖಾಂತರ ಇನಿ ಈ ಭಾಗದ ಚರಣ್ ರಾಜರ್ನ ಇನಿ ಮುತಾಲಿ ಕಡಿತನಂಚಿನ ಆ ದೇವಸ್ಥಾನನ ಇನಿ ಅಭಿವೃದ್ಧಿ ಮಲ್ಪನ ಒಂಜಿ ಕನನು ಕಟ್ಟೊಂದು ಇನ್ನು ನನಸಾಪುನ ಒಂಜಿ ಕಾಲಘಟ್ಟಗೆ ಇನ್ನು ಬೈದನ ಪನಿಯರ ಸಂತೋಷ ಒಂದುಂಡು ಇನ್ನು ಆರ್ಥಿಕವಾಯಿನ ಸಂಕಷ್ಟದ ಈ ಒಂಜಿ ಕಾಲಘಟ್ಟಡು ನಮ್ಮ ಜವನೇರು ಈ ಊರದ ಮಾತೆರೆಲ್ಲ ಪ್ರೀತಿ ವಿಶ್ವಾಸಕ್ಕೆ ತಂದು ಮತ್ತು ಮಾತ ಭಕ್ತರಿನ ಪ್ರೀತಿಗೆ ವಿಶ್ವಾಸಕ್ಕೆ ತಂದು ಇನ್ನು ಕರಸೇವೆ ಮಲ್ಪನ ಮುಖಾಂತರ ತನರ್ದಾಪನಂಚಿನ ಒಂಜಿ ದೈಹಿಕ ಸೇವೆನೆ ಸಲ್ಲಿಸವನಂಚಿನ ಪುಣ್ಯದ ಕಾರ್ಯ ನಿತ್ಯ ನಿರಂತರವಾದ ಇನ್ನು ಆ ಒಂದಿತ್ತು ನಾವು ಭಾರಿ ಎಡ್ಡೆ ಕಾರ್ಯ ಅಂದು ಯಾನು ಎನ್ನುವೆ ಈತ ಮಾತ ಜನಸ್ತೋಮ ಎಕಡೆ ನಮ್ಮ ಬರಿಟುಕುಲ್ನಂಚಿನ ಜಯಂತ್ ಸುರೇಶರ್ ಪಂಡೇರು ದಯಬಂಡ ಇನಿ ಒಂಜಿ ಜೀರ್ಣೋದ್ಧಾರ ಆಪುನಾಗ ಆಯ್ತಾ ಪ್ರಾರಂಭದ ಅಂತೋಡು ಭಾರಿ ಕಡಿಮೆ ಸಂಖ್ಯೆ ಸೇರಿನಂಚಿನ ಕಾಲಘಟ್ಟ ಇತ್ತಂಡ ಇನಿ ಕುಂಪಡದ ಇನಿ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ಕೆಲಸ ಆನಾಗ ಭಾರಿ ಸಂಖ್ಯೆಯ ಜನ ಸೇರು ನಾವು ತೂನಾಗ ಇನಿ ಆ ದೇವರನ ದೈವಿಕ ಶಕ್ತಿ ನಮ್ಮ ಈ ಒಂದು ಕ್ಷೇತ್ರಡ್ ಉಂಡು ಅವು ಮಾತ ನಂಗೆ ಪ್ರೇರಣೆ ಕೊಡ್ತು ಇನಿ ಅಕುಲ್ ಮಾತ ಐ ನೆನಪು ಮಲ್ದೇರಿ ಯಾನ್ಲ ಇನಿ ದಯವಂಡ ಇನಿ ಬೇತೆ ಬೇತೆ ಕಾರ್ಯಡು ಈತನಲ್ಲ ಇಡಗೆ ಇನಿ ಬರ್ಪನ ಒಂಜಿ ಮನಸ್ಸು ಆವಡಂದಾಂಡ ಇನಿ ಆ ಪುಣ್ಯದ ಆ ಶಕ್ತಿ ಪುಣ್ಯದ ಕ್ಷೇತ್ರದ ಆ ಶಕ್ತಿ ನಮ್ಮನ್ನು ಮಾತ ಇಡೆಗೆ ಕ್ರೋಢೀಕರಣ ಮಲ್ತದ ಪನಿಯರ ಬಾರಿ ಹೆಮ್ಮೆ ಆ ಒಂದುಂಡು ಅಂಚಿನಲ್ಪ ಇನಿ ನಮ್ಮ ಬಾರಿ ಬೇಗೋಡು ಜನವರಿ 27 ತಾರೀಕು ಮುಟ್ಟದ ಆ ಒಂಜಿ ಆಜಿ 7 ದಿನದ ಕಾರ್ಯಕ್ರಮ ಬಾರಿ ಯಶಸ್ವಿ ಅದು ನಡಪೆರೆಗೊಂಡು ಇನಿ ಆ ಒಂಜಿ ಕಾರ್ಯಕ್ರಮ ಇತ್ತು ಮಲ್ಲ ಮಟ್ಟಡು ಇನಿ ಕಾರ್ಯಕ್ರಮ ಅನಗ ಒಂಜಿ ಪ್ರಸಾರ ದೃಷ್ಟಿಡ್ಲ ಇನಿ ಕರಸೇವೆದ ಒಂದು ಕರಪತ್ರ ವಿತರಣೆದ ಈ ಕಾರ್ಯಕ್ರಮ ಬಿಡುಗಡೆ ಕಾರ್ಯಕ್ರಮ ಅಂದ ಪಂಡ ಏನು ಪ್ರಚಾರದ ದೃಷ್ಟಿಡು ಎಲ್ಲಂಜಾಪನ ಹೊರೆಕಾಣಿ ಕೊಪ್ಪಡು ನನಾಪುನಂಚಿನ ಮೂಲ ಧಾರ್ಮಿಕ ಸಾಂಸ್ಕೃತಿಕ ಆ ಕೈಂಕರ್ಯೆಲ್ಲನ ಆ ನೆನಪು ಮಲ್ಪನ ಅವಡು ಇನಿ ಆ ಕರಪತ್ರದ ಬಿಡುಗಡೆ ಕಾರ್ಯಕ್ರಮಡು ಆಪಣ ಒಂಜಿ ಪ್ರಚಾರದ ದೃಷ್ಟಿಡು ಎಲ್ಲಂಜಿದ ಆ ಒಂಜಿ ಕಾರ್ಯಕ್ರಮ ಇನಿ ಹೊರೆಕಾಣಿ ಕೊಪ್ಪಡು ಬಾಕಿತನ ವೈದಿಕ ಕಾರ್ಯಕ್ರಮ ಆ ಒಂದು ಪುನಂಚಿನ ಸಂದರ್ಭಡು ಇನಿ ಬ್ರಹ್ಮಕಲಶ ಉತ್ಸವ ಆಪನಂಚಿನ ಕಾಲಘಟ್ಟಡು ನಮ್ಮ ಈತ ಜನಲ ಮಾತ ಇಲ್ಲಡೆ ಸಂಪರ್ಕ ಮಲ್ಪನ ಮುಖೇನ ಇನಿ ಅನಾದಿ ಕಾಲಡು ಆಜಿನೋದು
50 ವರ್ಷದ ಇತಿಹಾಸದ ಆ ಒಂಜಿ ದೇವಸ್ಥಾನನ ಪುನರುತ್ಥಾನ ಆಪನಂಚಿನ ಕಾಲಘಟ್ಟಡ್ ಎಲ್ಲಂಜಿದ ದಿನ ಭಾರಿ ಸಂಖ್ಯೆಡ್ ಇನಿ ಈ ಒಂಜಿ ಕ್ಷೇತ್ರಡ್ ಭಕ್ತಾದಿಲು ಬರ್ಪುನಂಚಿನ ಆ ಒಂಜಿ ಪೊರ್ಲುನು ನಮ್ಮ ತೂಯಂದಂಡ ಅವು ನಮ್ಮ ಜೀವನಡ್ ಸಾರ್ಥಕತೆ ಆತನಿಂದ ನಮ್ಮ ಎನ್ನುಡು ಅಂಚಾದ ಎಲ್ಲಂಜಿದ ದಿನತ ಆ ಒಂಜಿ ಕಾರ್ಯಕ್ರಮ ಬಾರಿ ಪೊರ್ಲಾವಡ್ದಂಡ ನಮ್ಮ ಮಾತ ಬೈದ ನಕಲು ಅತನ ಏರ್ ಬರಂದ ನಕಲು ಅಕ್ಲಿನ ಗಮನ ಕೊಂದರ್ಪಿನ ಮುಖಾಂತರ ಎಲ್ಲಂಜಿದ ಕಾರ್ಯಕ್ರಮನ ನಮ್ಮ ಮಾತೆರ್ಗಳ ತೆರಿಪವನ ಮುಖಾಂತರ ಆ ಎಲ್ಲಂಜಿದ ಕಾರ್ಯಕ್ರಮ ಯಶಸ್ವಿ ಆಪನೆಗೆ ನಮ್ಮ ಮಾತೆರ್ಲ ಸಹಕಾರವನ್ನು ಕೊರ್ಕಾಂದು ಈ ಸಂದರ್ಭಗಳು ಪನ್ನೊಂದು ನನ್ನದ ಒಂಜಿ ಕಾರ್ಯಕ್ರಮದ ಆಮಂತ್ರಣ ಪತ್ರ ಬಿಡುಗಡೆಗೆ ನಮ್ಮ ಮಾತ ಈ ತಯಾರಿ ಆವಂದಿಲ್ಲ ನಮ್ಮ ಹಿರಿಯಕ್ಕಳು ವೇದಿಕೆ ಹಿಡಿತನಂಚಿನ ಮಾತಿರ್ಲ ಒಂಜಿ ಅಕ್ಲನ ನುಡಿಮುತ್ತನು ಪನಿಯರೆಗೆ ಉಲ್ಲೇರು ಅಂಚಾದಿ ನನ್ನದ ಎಲ್ಲಂಜಿದ ಕಾರ್ಯಕ್ರಮ ನಂಗೆ ಮಾತಿರಲ್ಲ ಯಶಸ್ವಿ ಮಲ್ಪನಂಚಿನ ಆ ಶಕ್ತಿನ ಆದಿಶಕ್ತಿ ಚಾಮುಂಡೇಶ್ವರಿ ನಂಗೆ ಅನುಗ್ರಹಿಸಾಡಂದು ಈ ಸಂದರ್ಭಗಳು ಪನ್ನೊಂದು ಅನುಗ್ರಹ ಇನಿ ಅವಕಾಶಗಾದ ವಂದನೆ ಸಲ್ಲಿಸೋದು ಎನ್ನ ಪಾತ್ರ ಅಂತ ಜೈ ಹಿಂದ್ ಜೈ ಭಾರತ್ ಮಾತಾ. ಆಂಡಲ ಎಂಗೆ ಭಾರಿ ಆಸೆ ಉಂಡು ಭಾರಿ ಪೊರ್ಲು ದೇವಸ್ಥಾನ ಊರು ದಾಖಲೆಗಿಲ್ಲ ಮಾತೆರೆಗಿಲ್ಲ ಒಂಜಿ ದೇವಸ್ಥಾನ ಉದ್ಧಾರ ಆಂಡು ಪಂಡ ಒಂಜಿ ದೇವಸ್ಥಾನದ ಬ್ರಹ್ಮಕಲಶ ಆಂಡು ಪಂಡ ಇಡೀ ಒಂಜಿ ಗ್ರಾಮನೇ ಇಡೀ ಒಂಜಿ ಊರೇ ಮಿತ್ತಲಕ್ಕುಂಡು ವಾ ಒಂಜಿ ಸಮಸ್ಯೆ ಎಲ್ಲ ಬರ್ಪುಜಿ ಇಂಚಿನ ಸಮಸ್ಯೆలు ಪೂರ ಆ ಬ್ರಹ್ಮಕಲಶದ ಟೈಮ್ಡು ಆ ದೇವೇರ್ನ ಕೆಲಸಡು ಪೂರಾ ನಿವೃತ್ತಿ ಬರ್ಪುಂಡೈಕ್ ಇನಿ ಎಂತೂಯಿನ ಮಟ್ಟಡು ಮಸ್ತ್ ಕೆಲವು ದೇವಸ್ಥಾನ ಪೂರ ಒಂಜಿ ಅಳಿಲ ಸೇವೆ ಮಲ್ತದೆ ಆಂಡ ಮುಲ್ಪ ಭೈರವನ ದೇವೇರ್ನ ಮೂರ್ತಿ ಅವಡು ಆ ದೇವೇರ್ನ ಮುಲ್ತ ಕಳೆ ಮಸ್ತ್ ಉಂಡು ನಂಗೆ ನೆಕ್ ಮಾತ ಮಸ್ತ್ ಪೋಡಾಯಿನಿ ಶ್ರೀಶಕ್ತಿ ಮುಲ್ಪ ಶ್ರೀಶಕ್ತಿ ಬೊಕ್ಕ ಯುವಶಕ್ತಿ ಈ 2 ಶಕ್ತಿಲು ಒಟ್ಟಿಗೆ ಆಂಡ ಪಗೆಲ್ನ ರಾತ್ರಿ ಮಲ್ಪೊಲಿ ರಾತ್ರಿನ ಪಗೆಲ್ ಮಲ್ಪೊಲಿ ಅಂಚ ಇನಿ ಕ್ರಿಕೆಟ್ ಮ್ಯಾಚ್ ಇತ್ತನಲ್ಲ ಈತ ಜನ ಸೇರಿದೇರು ಪಂಡ ಭಾರಿ ಒಂಜಿ ಖುಷಿ ಆಪುಂಡು ನನ್ನಲ್ಲ ನೆಕ್ ಈ ದೇವಸ್ಥಾನದ ಕೆಲಸಗೂ ಮಾತೆರ್ಲ ಕೈಗೂಡಾಡು ಎಂಕ್ ಹೆಚ್ಚಿನ ಅನುಭವ ಮುಲ್ಪ ಈ ಪರಿಸರದ ಆತ ಇಜ್ಜನ್ ಹಿಡ್ದ ಹತ್ರ ನಾನು ಒಂಜಿ ನೆಕ್ಸ್ಟ್ ನನ್ನ ಪಾತೆರ್ನಾಗ ಒಂತೆ ಪ್ರಿಪೇರ್ ಆದೆ ಬರ್ಪೆ ಇನ್ನು ಆತ ಗೊತ್ತಿತ್ತಿಜ್ಜಿ ಎಂಕ್ ದೇವರು ಎಡ್ಡೆ ಮಲ್ಪಡು ಮಾತೆರ್ಗ್ಲ ಎಡ್ಡೆ ಆರೋಗ್ಯ ಕೊರಡು ಆರೋಗ್ಯನೇ ಭಾಗ್ಯ ಹಿಡಿದು ಮಲ್ಲ ಉಲ್ಲಜ್ಜಿ ತಾಕತ್ತು ಕೊರಡು ದೇವರು ಅಂಚೆ ಪ್ರತಿ ಒಂಜಿಲ ಮಲ್ಪ ಲಕ್ಷ್ಮಿ ಬರೋಡು ದೇವಸ್ಥಾನಗೂ ಲಕ್ಷ್ಮಿ ಇದೆ ನನ್ನ ಈ ಲಾಸ್ಟ್ ಟೈಮ್ ಎಂಡ ಒಂದು ಬಣ್ಣಗ ದೇವಸ್ಥಾನದ ಕೆಲಸ ಮುಗಿಯೊಂದು ಬಣ್ಣಗ ತನ್ನಾತಿಗೆ ಅಲ್ಲಿ ಕನಪಲಪ್ಪೆ ಅಂಚೆನೆ ಪೊರ್ಲುಡು ಆವಡು ಬಂದು ಪ್ರಾರ್ಥನೆ ಮಾಡಿದ್ರೆ ಜೈ ಹಿಂದ್ ಜೈ ಕರ್ನಾಟಕ. ಇನಿ ಆದಿಶಕ್ತಿ ದೇವಸ್ಥಾನ ಬಂದಾಗ ಎಂಕ್ಲು ದುಂಬುದ ನಮ್ಮ ಬೇಬೇನ ಪುದರೆ ದೇವಸ್ಥಾನ 6ನೇ ಪುದರ್ ಬರೋದು ದಿನ ಅಂತಂದರೆ ಬೆತ್ತೆ ದಾಯಪನ್ನಾಗ ಆಯ್ಕೆ ಅಪ್ಪಗ ಒಂಜಿ ವಿಶಿಷ್ಟವಾಯಿನ ಒಂಜಿ ಶಕ್ತಿ ಇತ್ತಿನ ಪನ್ಪುಣಿ ಎಂಕಲ್ನ ಹಿರಿಯಕ್ಕಲ್ನ ಕಾಲಾಡು ಯಾನೆಲ್ಲ 6 ಉಪ್ಪನಾಗ ಒಂಜಿ 2-3 ಸಾರಿ ಬೈದೆ ಹೊರತು 5 ಬೊಕ್ಕ ಬೈಜಿ ಬೊಕ್ಕವರ ಮುರಣಿಯವರ ಇಂಚಗರ ಬೇರು ಉಪ್ಪನಗರ ಬತ್ತದು ಪೋತೀನಿ ಆಂಡಲ ಆ ದುಂಬು ಓಡಿ ದಾಳಾನ್ಲ ಒಂಜಿ ಸಮಸ್ಯೆ ಇತ್ತಿನಾಂಡ ಬೇಬೆನ್ನೆ ಐಕ್ ಪ್ರಸಾದ ಕೊರ್ಪೇರು ಪನ್ಪುನ ಒಂಜಿ ಆ ನೆನಪು ದುಂಬು ದಕ್ಕಲ್ಪನ ಅಂತೀನಿ ನಿಜವಾದ್ಲ ಆ ಪ್ರಸಾದದ ಪವರ್ ಇನಿ ನಂಕ್ ಮೂಲು ನಿಜವಾದ್ಲ ನಮ್ಮ ಕಣ್ಣೆದುರು ಆ ಪ್ರಸಾದಕ್ಕೆ ಪವರ್ ಉಂಡು ಪನ್ಪುನೇನು ಆ ದೇವಸ್ಥಾನ ತೂನಗನೆ ಇನಿ ನಂಕ್ ಗೊತ್ತಾವನಲ್ಲು ಅಂಚನೆ ಇನಿ ನಮ್ಮ ಬ್ರಹ್ಮಕಲಶದ ಕೆಲಸ ನೆತ್ತ ಕಾರ್ಯಾಧ್ಯಕ್ಷರು ಶೇಖರ್ ಕುಂಪಾಲ್ರು ಇನ್ನೊಂಜಿ 4 ಸಾರಿ ಫೋನ್ ಮಲ್ತೇರು ಪನ್ನಾಗೆ ಅಪ್ಪಗೇನೆ ಮುರಣಿಂಚೆ ಪನ್ನೊಂದುಲ್ಲೇರು ಬೊಕ್ಕ ಐತೆ ಬೆರಿಕಿ ಆಡೆಗೆ ಇಡೆಗೆ ಓಡಿ ಪೂರ ಬತ್ತಿನ ಕೆಲವು ವಿಷಯ ಎನ್ನ ಕಣ್ಣಾರೆ ಉಂಡು ಅಂಚಾದು ಪುನಗ ನಿಜವಾದ್ಲ ನೇಕ್ ಒಂಜಿ ನಿಜವಾದ್ಲ ಭಾರಿ ಹಟ್ಟಟ್ಟು ಆ ಜನ ಕೆಲಸ ಮಲ್ತಂದು ನಿಜವಾದ್ಲ ಆ ಜನಕ್ಕೆ ನಾನು ಅಭಿನಂದನೆ ಕೊರ್ಪೆ ದಯಬನ್ನಾಗಿ ಕೆಲಸ ಪೂರ್ತಿ ಆತಿಜಿಲ್ಲ ನಾನಲ್ಲ ಅಕ್ಳಿಗೆ ಅಂಚೆ ನಮ್ಮ ಪಂಡದು ಒಂಜಿ ಆನಾಗ ಅಕ್ಲನ ಕೆಲಸಗೆ ನಮ್ಮ ಒಂಜಿ ಗುರುತಿಸೋರು ದಯಪನ್ನ ಗುರುತಿಸಾಯ್ಜಿನಂಡ ನಮ್ಮ ಕೆಲಸ ಮಲ್ಪನಕ್ಲೆ ಗುರುತಿಸಾವನ ಕಾರ್ಯ ಅಲ್ಲ ಇಂಕುಲು ಮಲ್ತಿಜಿನ ಅವು ತಪ್ಪಾಪುಂಡು ಅಂಚೆನೆ ನೆರೆಕರದ ಬನ್ನಾಗಿ ನೀ ಕೇಸರಿ ಮಿತ್ರ ಬಂದ ನೆರೆಕರದಕ್ಲೆ ಸುರು ತೋಡ್ ಬಂದ್ಪು ನನಗ ಅಕ್ಲನ ಕರ್ತವ್ಯವನ್ನು ಸುರು ಆದಿಶಕ್ತಿ ದೇವಸ್ಥಾನಕ್ಕೆ ಅಕ್ಲು ಮಲ್ದೇರು ನೆರೆಕರದ ಒಂಜಿ ದೇವಸ್ಥಾನಗಿ ನೀ ನಿಜವಾದ ಒಂಜಿ ಬಲವಾದ ಒಂಜಿ ಐಕೊಂಜಿ ಕಾವಲು ಉಪ್ಪು ಬಂದಾಗ ಕೇಸರಿ ಮಿತ್ರ ಬಂದ್ರ ಅಕ್ಲೆಲ್ಲ ಯಾನು ನಿಜವಾದ್ಲ ಪೂರ್ಣ ಒಂಜಿ ಎಡ್ಡೆ ಮನಸ್ಸು ಅಭಿನಂದನೆ ಮಲ್ಪ ದಾಯಪನ್ನಾಗ ಅಕ್ಕಲ್ಲ ನೆತ್ತ ಬೆರಿಯೆ ಒಂಜಿ ಮುಗಿಯೋಡು ಪನ್ಪುಣ ಒಂಜಿ ಎಡ್ಡೆ ಮುಗಿಯೋಡು ಪನ್ಪುಂಜಿ ಹಟ್ಟಟ್ಟು ಭಾರಿ ಪ್ರಯತ್ನ ಬರಂದುಲ್ಲೇರು ನಿಜವಾದ್ಲ ನಿಕ್ಲಿನ ಅಪ್ಪೆ ಆದಿಶಕ್ತಿ ಕೈ ಬುಡುಪುಜಿ ನಿಜವಾದ್ಲ ನಿಕ್ಲನ ಕೇಸರಿ ಮಿತ್ರ ಬಂದಾಗ ನನ್ನಲ ಉತ್ತರ ಅಭಿವೃದ್ಧಿ ಕೊರ್ಪುನ ಅಂಚನೆ ಇಟ್ಟು ದಾಲ ಸಂಶಯ ಇಜ್ಜಿ ಅಂಚನೆ
ಇನಿ ಬ್ರಹ್ಮಕಲಶ ಆಪನಂಚಿನ ವ್ಯವಸ್ಥೆಗೆ ಹೆಂಚಿನ ಪುರ ಉಂಡು ಎಂಕಲ್ ಆಯ್ಕೆ ಎಂಕಲ್ನ ಕೈ ಜೋಡಿಸುವ ಬಂಚನೆ ಏರು ಪುರ ಉಲ್ಲೇರು ಅಕ್ಲೆಗೆ ಪುರ ಒಂಜಿ ಆಪನ ಇನಿ ಪರಿಸ್ಥಿತಿ ಸರಿಜಿಲ್ಲ ಜನಕ್ಲೆಗೆ ಆಯ್ನಾತ್ ಸಾಯ ಮಲ್ಪನಂಜಿ ವಾಗ್ದಾನನು ಎಂಕಲ್ ಮಲ್ತುವ ಪಂಡದು ಇಂದೆತ ಬಗ್ಗೆ ಎಂಕಲ್ನ ಕಾರ್ಯಾಧ್ಯಕ್ಷರ ಪಾತೆರುವ ಪಂಡದು ಇನಿ ಮಲ್ಪನ ಕೆಲಸ ಇನ್ನಿಡ್ದು ನಾನು ಎಲ್ಲಂಜಿ ಮುಟ್ಟ ಹೆಂಚಿನ ಕೆಲಸ ಆಪುಂಡು ಅವು ಪೂರ ಎಡ್ಡೆಡ್ ನಡಪಾಡು ನಮ್ಮ ಪೂರೆಲ್ಲ ಆದಿ ಶಕ್ತಿನ ಆ ಬಗ್ಗೆ ನಮ್ಮ ಪ್ರಾರ್ಥನೆ ಮಲ್ಪಗ ಪಂಡದು ಬತ್ತಿನ ಕ್ಲೆಗಿಲ್ಲ ಅಂದೆಟ್ಟು ಕೆಲಸ ಮಲ್ಪನ ಕ್ಲೆಗಿಲ್ಲ ಪಿರೌಡ್ ಇತ್ತಿನ ಜೋಕುಲ್ ಬಾಗ್ಲಿ ಪೂರೆರಿಗಿಲ್ಲ ಆದಿ ಶಕ್ತಿ ಅಕ್ಲೆಗೆ ಪೂರ್ತ್ನ ಅಕ್ಕಲ ಫ್ಯಾಮಿಲಿಗೆ ಆಶೀರ್ವಾದ ಮಲ್ಪಾಡು ಪಂಡದು ರೆಡ್ಡು ಪಾತೆಯನ್ನು ಮುಗಿಪು ಜೈ ಇಟ್ಕೊಂಡು ಇನಿ ಈ ಒಂಜಿ ಕ್ಷೇತ್ರ ಅಭಿವೃದ್ಧಿ ಆಪಿನ ತೂನಗ ಬಾರಿ ಸಂತೋಷ ಒಂದುಂಡು ಎಲ್ಲಿಯಪ್ಪನಗ ಬಹುಶಃ ಬೇಬೆ ಅನ್ನೇನು ಮಾತೆಲ್ಲ ಬಂದ್ಬೇರಿ ಯಾನಪ್ಪಗ ಎಲ್ಲಿಯಪ್ಪನಗರು ಬತ್ತದಿತ್ತೆ ಎನ್ನ ಅಮ್ಮನೊಟ್ಟಿಗೂ ಎಂಗಿಲು ಬೇಬೆ ಅಜ್ಜ ಅಂದ್ ಬಂದೊಂದಿತ್ತ ಆ ಪೊರ್ತುಡು ಎಂಚಿನ ಇತ್ತಿನ ನಾಡಲ್ಲ ನಮ್ಮ ಕಷ್ಟವನ್ನು ಬಂದಾಗ ಒಂದು ಯಾರು ಪ್ರಸಾದ ಗುರಿಯನ್ನು ಖಂಡಿತವಾದಲ್ಲ ಆದಿಶಕ್ತಿ ಅಪ್ಪೆ ಆಕಲಿನ ಕಷ್ಟವನ್ನು ಆಕಲಿನ ಕುಟುಂಬದ ಕಷ್ಟವನ್ನು ಪರಿಹಾರ ಮಲ್ಕೊಂಡು ಹೂವು ರೀತಿಯ ಸಂಶಯ ನಂಚಿನ ಶಕ್ತಿ ಅದೇ ಆದಿಶಕ್ತಿ ಮೂಲ ಬೇರೆ ಹೊಂದಿತ್ತೇರಿ ಮನ್ಪಿನ ವಿಚಾರ ಇನಿ ಅರ್ನ ಕ್ಷೇತ್ರ ಅಭಿವೃದ್ಧಿ ಆಪಿನಂತೂ ನಾವು ಗೊತ್ತಾಗು ಬಹುಶಃ ಈ ಕುಂಪಲ ಅಂತ ಬಂದಾಗ ಆಶನ್ನ ಮಂಡ ರತೀಂದ್ರನಾಥ್ ಅನ್ನೆ ಅಣ್ಣ ಎಂಗಿಲ್ ಮಾತಿರಲ್ಲ ಆಶನ್ನ ಅಂದೆ ಯಾರೇನು ಊರು ಗಿಡಿ ಹೆಚ್ಚಾದಾರ ಕೂಡ್ಲಾಡ ಆಶನ್ನ ಎಂದೇ ಗುರುತ ಆಶನ್ನ ಈ ಒಂದು ಕುಂಪಾಲ ಬನ್ಪಿರಂಚಿನ ಪ್ರದೇಶದ ಒಂದು ವಿಶೇಷತೆ ದಾದ ಅಂತ ಬಂದಾಗ ಯಾಲ ಮೂಲ ಪಕ್ಕದ ಒಂದು 2-3 ಕಿಲೋಮೀಟರ್ ದೂರ ಹೊಡಿಪುನೆ ಮೂಲ ಭವಿಷ್ಯ ಒವ್ವೇ ಒಂಜಿ ಸನಾತನ ಹಿಂದೂ ಧರ್ಮದ ಒಂಜಿ ದೇವಸ್ಥಾನ ಅದನ್ನ ಒಂಜಿ ದೈವಸ್ಥಾನ ಅದನ್ನ ಒಂಜಿ ದೇವರನ ಒವ್ವಾಣ ಒಂಜಿ ಕಾರ್ಯಕ್ರಮ ಆಪಣ ಅಂತ ಬಂದಾಗ ಐಟು ಒವ್ವೇ ರೀತಿಯ ಜಾತಿ ಮತ ಭೇದ ಭಾವ ಇಜ್ಜಿ ಒವ್ವೇ ರೀತಿಯ ರಾಜಕೀಯ ಬಣ್ಣ ಕೊನಪಿನಂಚಿನ ವಿಚಾರ ಇಜ್ಜಿ ಮಾತೆರ್ಲ ಒಟ್ಟಾದ ಆ ಕ್ಷೇತ್ರಡಾಪಿನಂಚಿನ ಬ್ರಹ್ಮಕಲಶ ಇಪ್ಪು ಅದನ್ನ ಒಂಜಿದ ನೇಮ ಇಪ್ಪು ಅದನ್ನ ಒಂಜಿ ಕೋಲ ಇಪ್ಪು ಒವ್ವೇ ಇತ್ಕಂಡ ನಾಡಲ ನಮ್ಮ ಒಂಜಪ್ಪೆ ಬಾಲೆಲ್ಲಕ್ಕೆ ನಮ್ಮ ಬೆನುಡು ಒಂಜಪ್ಪೆ ಬಾಲೆಕ್ಕೆ ನಮ್ಮ ಬೆಂದಿದೆ ಆ ಕ್ಷೇತ್ರಡಾಪಿನಂಚಿನ ಕಾರ್ಯವನ್ನು ನಮ್ಮ ಎಡ್ಡೆ ಮಲ್ತಾ ಬಂದಾಡ ದೇವರಿಗೆ ಎತ್ತ ನಮ್ಮ ಮಿತ್ತೆ ಅನುಗ್ರಹ ಕೊರ್ರೆ ಮನಸ್ಸಾಪುಂಡ ಅಂಚನೆ ಈ ಊರ್ದ ಒಗ್ಗಟ್ಟು ಈ ಊರ್ದ ಜನಕುಲ್ನ ಒಗ್ಗಟ್ಟಿನ ಪ್ರದರ್ಶನ ಮಲ್ಪುಣಂಚಿನ ಶಕ್ತಿ ಒಂದು ಕುಂಪಲದ ಬಂಧುಲೆಗೆ ಉಂಡು ಬನಿಯರೆ ಅನ್ಮಸ್ತಿ ಇಷ್ಟಪಡಿಪಿನಂಚಿನ ದಯಬನ್ನಾಗೆ ಉದಯಾನ ಪ್ರಾಕ್ಟಿಕಲ್ ಆದ ತೂತಿನ ಜನಕುಲ್ನ ಏರಿಗಳ ಮನಸ್ಸದ ಸಂತೋಷಗೋಸ್ಕರವಾದ ಉತ್ಪ್ರೇಕ್ಷವಾಯಿನಂಚಿನ ಪಾತ್ರನು ಹತ್ತು ಮೂಲೊಂಜಿ ದೇವಸ್ಥಾನಕ್ಕೆ ಭವಿಷ್ಯ ನಾರಾಯಣನ್ನೆಲ್ಲ ಬಾರಿ ಒಟ್ಟಿಗೆ ನಮ್ಮೊಟ್ಟಿಗೆ ಇತ್ತೇರು ಒಂಜಿ ದೇವಸ್ಥಾನ ಎತ್ತಂಡು ಶ್ರೀಕೃಷ್ಣ ಮುಖ್ಯ ಪ್ರಾಣ ದೇವಸ್ಥಾನ ಮಾತ ಕೇಸರಿ ಮಿತ್ರ ವೃಂದದ ಬಂಧುಲು ಅಂಜನೆ ಇವುದು ಪ್ರತಿ ಒಂಜಿ ಇಲ್ಲೆಲ್ಲದಕ್ಕೆಲ್ಲ ಅಡೆ ಬತ್ತದ ಮಲ್ತೊಂದಿನಂಚಿನ ಸೇವೆ ಅವಳು ಒಂಜಿ 100 ಮಂದಿ ಭಜನೆ ಅನಗ ಪ್ರತಿ ಒಂಜಿ ದಿನ ಬತ್ತದ ಪ್ರತಿ ವರಿಲ ಅಲ್ಪ ಮಲ್ತೊಂದಿನಂಚಿನ ಸೇವೆ ಇಡಿ ಆ ಸಮಿತಿಯ ಅಧ್ಯಕ್ಷ ಅದು ಯಾನ್ಲ ಇತ್ತೆ ಆ ನಿಲಯಾನೆ ಚಿರವಿಣಿಯಾದ ಈ ಪ್ರದೇಶದಗಳಿಗೆ ಈ ನಿಲಯಾನ ಚಿರವಿಣಿಯಾದಿ ಆ ಅಪ್ಪನ ಸೇವೆಡಿ ಯಾಲ್ನ ಒಂಜಿ ರೀತಿಯ ಕಿಂಚಿತ್ತು ಸೇವೆಯನ್ನು ಮಲ್ಪಡು ಬಂದಿನಂಚಿನ ಭಾಗ್ಯಡು ಆ ಒಂಜಿ ಭಾವನೆಡಿ ಭಕ್ತಿಡಿ ಅಪ್ಪನ ಆಶೀರ್ವಾದ ಎಂಕ್ಲೆಗ್ಲ ತಿಕ್ಕಾಡನ್ನು ನಟ್ಟೊಂದು ಪ್ರತಿವರಿ ನಂಬಿನಾಯಗ್ಲ ಇಂಬು ಗೋರ್ಬೇರೆ ದೇವರೆಂದು ಬಂಡ ಆದಿಶಕ್ಯ ಅಪ್ಪನ ಆವೆಲ್ಲಂಜಾಪಿನಂಚಿನ ಬ್ರಹ್ಮಕಲಶೋತ್ಸವವನ್ನು ನಾವು ಮಾತೆರ್ಲ ಸೇರಿದು ಒಂಜಪ್ಪೆ ಜೋಕುಲ್ ಲೆಕ್ಕ ಅನ್ನ ಮೆಗ್ಗಿಯ ಲೆಕ್ಕ ಮೆಗ್ಗಿ ಪಳೆಯ ಲೆಕ್ಕ ಒಗ್ಗಟ್ಟಿಡು ನಾವು ಮಾತೆರ್ಲಂದೇನು ಭಾರಿ ಪೊರ್ಲುಡು ಇನಿ ಲಕ್ಷ್ಮೀ ಬರುಡು ಒಂದು ಬಂಡೇರು ಆಶನ್ನೆ ಖಂಡಿತವಾದಿಲ್ಲ ಈ ಒಂಜಿ ದೇವಸ್ಥಾನಗೂ ಆ ರೀತಿಯ ವ್ಯವಸ್ಥೆ ಆವಡ ಘಟಾನುಘಟಿನಗ್ಲು ವೇದಿಕೆ ಇಡುಲೇರು ಪೂರೆಲ್ಲ ದಾನಿಲೆ ಆನಲ ಅಮಲ ನಮ್ಮ ಕೈದ ಏತಾಪುಡ ಆತೆ ಐತ ಒಟ್ಟುಗು ನಮ್ಮಾತೆ ಜನಕುಲು ಬಂದುಲ್ಲೇರ ಅಕ್ಲಿನೆಲ್ಲ ಸಂದರ್ಶನ ಮಲ್ಪಾದಿ ಈ ಕ್ಷೇತ್ರಗಳು ಎತ್ತೊಂಬರ್ಪಾದಿ ಅಕ್ಲಿಡಲ ಆ ಅಪ್ಪನ ಚಾಕಿರಿ ಮಲ್ಪುಣಂಚಿನ ವ್ಯವಸ್ಥೆನ ಮಲ್ಪವನಂಚಿನ ಕೆಲಸನು ಯಾಲ್ನ ಮಲ್ಪುನ ಮುಖಾಂತರ ಆ ಅಪ್ಪೆಗೆ ಶರಣು ಒಂದು ಬಂಡೊಂದು ನಿಗ್ಲಿಗೆ ಮಾತೆರೆಗಳ ಅವಕಾಶ ಆಗೋದು ಒಂದಿಸ ಒಂದು ಏನೆರಡು ಪಾತ್ರೆನು ಮುಕ್ತಾಯ ಮಲ್ಪು ಆಮಂತ್ರಣ ಪತ್ರಿಕೆ ಇವತ್ತಿನ ಸಾಮಾಜಿಕ ಜಾಲತಾಣದ ಹಾವಳಿಯಲ್ಲಿ ಜಸ್ಟ್ ಫಾರ್ವರ್ಡ್ ಮೆಸೇಜ್ ಆಗಿ ಹೋಗ್ತದಲ್ಲದೆ ಒಬ್ಬೊಬ್ಬರನ್ನು ಭೇಟಿಯಾಗಿ ಗೌರವದಿಂದ ಕೊಡುವಂಥದ್ದು ಬಹಳ ಕಡಿಮೆಯಾಗಿದೆ. ಅದು ಸ್ವಂತವಾಗಿ ನಾವು ಆಹ್ವಾನಿಸುವವರಾಗುವಾಗ ಅದರ ಬೆಲೆ ಎಷ್ಟಂತ ನಮ್ಗೆ ಗೊತ್ತಾಗುತ್ತದೆ. ಅದಕ್ಕಾಗಿ ಆಮಂತ್ರಣ ಪತ್ರಿಕೆ ಅಂತ ಹೇಳಿದರೆ ಅದರ ಬೆಲೆ ಹೇಗೆ ಅಂದರೆ, ನಾವು ನಮ್ಮ ಆತ್ಮೀಯರನ್ನು ನೇರವಾಗಿ ಸಂಧಿಸಿ ಕೊಡುವಂಥ ಆ ಇಂಪ್ಯಾಕ್ಟ್ ಪರಿಣಾಮ ಏನಿದೆಯೋ ಅದು ವಾಟ್ಸಪ್ ಫಾರ್ವರ್ಡ್ ಮೆಸೇಜ್ಗಳಲ್ಲಿ ಇರುವುದಿಲ್ಲ. ಅದಕ್ಕೋಸ್ಕರ ಒಂದು ಆಮಂತ್ರಣ ಪತ್ರಿಕೆಗೆ ದ್ವೇಷ, ಅಸೂಯೆ, ಮದ, ಮತ್ಸರಗಳು ಏನಿದ್ರೂ ನೇರವಾಗಿ ಭೇಟಿಯಾಗುವಾಗ ಮಂಜಿನಂತೆ ಕರಗಿಸುವಂಥ ಪವರ್ ಆಮಂತ್ರಣ ಪತ್ರಿಕೆಗಿದೆ. ಅದೇ ರೀತಿಯಲ್ಲಿ
ಈ ಆಮಂತ್ರಣ ಪತ್ರಿಕೆ ನಮ್ಮ ಊರಲ್ಲಿ ಇವತ್ತು ಬಿಡುಗಡೆ ಆದ ನಂತರ ಈ ಕುಂಪಲ ಶ್ರೀ ಕ್ಷೇತ್ರ ಕುಂಪಲ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಿಯ ಬ್ರಹ್ಮಕಲಶದ ಈ ಆಮಂತ್ರಣ ಪತ್ರಿಕೆ ಕುಂಪಲದಲ್ಲಿ ನಮಗೆ ಯಾವಾಗ ಸಿಗ್ಬೋದು, ನನಗೆ ಯಾವಾಗ ಆಹ್ವಾನ ಬರ್ಬೋದು ಅಂತ ಕಾಯೋದಕ್ಕಿಂತ ಕುಂಪಲಿಗರು, ಈ ಕುಂಪಲದ ಭಕ್ತಾಭಿಮಾನಿಗಳು ನಾವು ಆಹ್ವಾನಿಸುವವರಾಗಿ ಪರ ಊರಿನ ಪರ ದೇಶದ ಪರ ನಮ್ಮ ಆತ್ಮೀಯರನ್ನು ನಾವು ಆಹ್ವಾನಿಸುವವರಾಗಿ ಮುಂದೆ ಸಾಗೋಣ, ಈ ಬ್ರಹ್ಮಕಲಶವನ್ನು ಯಶಸ್ವಿಗೊಳಿಸೋಣ ಅಂತ ಹೇಳುತ್ತಾ ನನ್ನೆರಡು ಮಾತುಗಳನ್ನು ವಿರಮಿಸ್ತೇನೆ. ಹರಿ ಓಂ. ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಆಹ್ವಾನಿಸುವಂತಾಗಲಿ ಅನ್ನುವಂತಹ ಪ್ರೀತಿಯ ಮಾತುಗಳನ್ನಾಡಿದಂತಹ ಶ್ರೀಯುತ ಪ್ರಹ್ಲಾದ್ ಕುಮಾರ್ ಇಂದಾಜೆ, ಅಧ್ಯಕ್ಷರು ಬಾಲಕೃಷ್ಣ ಭಜನಾ ಮಂದಿರ, ಇವರಿಗೆ ಧನ್ಯವಾದವನ್ನು ಸಮರ್ಪಿಸುತ್ತಾ ದೇಸಿನ ದುಂಬುಕೊನೊಂದಿಲ್ಲ ನನ್ನ ದುಂಬುಗು ವೇದಿಕೆ ಡುಪ್ಪುನಂಚಿನ ನಮ್ಮ ಮೋಕೆದ ಹರೀಶ್ ಮೂರ್ಕಟ್ಟ ಉದ್ಯಮಿಲು ಬೊಕ್ಕ ದಾನಿಲು ಮೆರೆಡ್ದು ರೆಡ್ಡು ಪೊರ್ಲ ಪಾತ್ರ ನಮ್ಮ ನಿರೀಕ್ಷೆ ಮಲ್ತೊಂದು ನಮಕ್ ಸುರುಕಾದ ಬೆರಿ ಬಿಟ್ಟದು ಪ್ರೋತ್ಸಾಹನ ಕೊರನಂಚಿನ ನಮ್ಮ ಮೋಕೆದ ಸಂತೋಷ್ ಕುಮಾರ್ ಬೋಳಿ ಅರಿತ ಮಾತಾಡ್ಮೇಡಲೇರು ನವೀನ್ ಶೆಟ್ಟಿ ಮೇರು ನಮ್ಮ ನವೀನ್ ಸೈಟ್ ಮೇರೇನು ಬೇರೆ ಮೋಕೆಡೆ ಎದ್ದುಕೊಂಡಲ್ಲಿ ಕೇಸರಿ ಮಿತ್ರವೃಂದ ಸೇವಾ ಟ್ರಸ್ಟಿನ ಅಧ್ಯಕ್ಷನಾಗಿ ಈ ಮಾತನ್ನು ಆಡ್ತಾ ಇದ್ದೇನೆ. ನಾವು ಕೇವಲ ಮುಂಚೂಣಿಯಲ್ಲಿ ನಾಯಕತ್ವ ಮಾತ್ರ ತಗೊಂಡದ್ದು. ಒಂದಷ್ಟು ನಮ್ಮ ಸುತ್ತಲಿನ ಸಂಘ ಸಂಸ್ಥೆಗಳು ನಮ್ಮ ಜೊತೆ ಸೇರಿ ತಾಯಿಯ ಸೇವೆಯನ್ನು ಮಾಡಿದ್ದಾರೆ. ನಮ್ಮ ಜೊತೆ ಅವರು ಪುನೀತರಾಗಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಇನ್ನೊಂದಷ್ಟು ದೇವರು ಶಕ್ತಿ, ಸಾಮರ್ಥ್ಯ, ಆರೋಗ್ಯವನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಮತ್ತು ದಯವಿಟ್ಟು ಅವರಿಗಾಗಿ ನಮ್ಮ ಜೊತೆ ಯಾರೆಲ್ಲ ಸಂಘ ಸಂಸ್ಥೆಗಳು ಭಾಗವಹಿಸಿದ್ದಾರೆ, ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ, ಅದರ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಎಲ್ಲ ಸದಸ್ಯರಿಗೆ ದಯವಿಟ್ಟು ವೇದಿಕೆಯಲ್ಲಿರುವವರು ಮತ್ತು ನೀವೆಲ್ಲ ಒಂದ್ಸಲ ಚಪ್ಪಾಳೆ ತಟ್ಟಬೇಕು ಅಂತ ಕೇಸರಿ ಮಿತ್ರವೃಂದದ ಪರವಾಗಿ ನಾನು ಕೇಳ್ತಾ ಇದ್ದೇನೆ. ಒಂದು ಗ್ರಾಮದ ದೇವಸ್ಥಾನ ಈಗಾಗಲೇ ರತ್ನಿಂದನ್ನ ಹೇಳಿದ್ದಾರೆ, ಒಂದು ಕಣ್ಣಿದ್ದ ಹಾಗೆ. ಆ ಕಣ್ಣು ಯಾವತ್ತೂ ದೇವರದು ತೆರೆದಿರಬೇಕು, ಯಾವತ್ತೂ ನಮಗೆ ಆಶೀರ್ವಾದ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೇಸರಿ ಮಿತ್ರವೃಂದ ಈ ದೇವಸ್ಥಾನದ ಏನು ಕಾರ್ಯ ಇದೆ ಅದನ್ನು ಜೀರ್ಣೋದ್ಧಾರ ಮಾಡುವ ಕಾರ್ಯದಲ್ಲಿ ನಾವು ನಮ್ಮ 24x7 ಹೇಳ್ಬೋದು, ಅಷ್ಟು ಶ್ರಮಪಟ್ಟು ಕೆಲಸ ಮಾಡಿದ್ದೇವೆ. ನಾವು ಸಾಮಾಜಿಕ, ಶೈಕ್ಷಣಿಕ ಮತ್ತು ಇನ್ನಿತರ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀವಿ. ಶ್ರೀ ದಿವಂಗತ ಬೇಬಿ ನಾರಾಯಣ ಪಂಡಿತರವರ ಮನೆಯವರು ನಮ್ಮ ಹತ್ರ ಬಂದು, ನಿಮ್ಮ ಸೇವೆ ಕೇವಲ ಸಾಮಾಜಿಕ ಚಟುವಟಿಕೆಗೆ ಮಾತ್ರ ಸೀಮಿತವಾಗಬಾರ್ದು, ಧಾರ್ಮಿಕತೆ ಮತ್ತು ಈಗ ಬಹಳ ಅವಶ್ಯಕತೆ ಇರುವ ಧಾರ್ಮಿಕತೆಯ ಬಗ್ಗೆಯೂ ನೀವು ಚಿಂತನೆ ಮಾಡಬೇಕು. ಒಂದಷ್ಟು ಯುವ ಶಕ್ತಿ ನಿಮ್ಮ ಹತ್ರ ಇದೆ, ಅದನ್ನು ಧಾರ್ಮಿಕ ಕ್ಷೇತ್ರದ ಕಡೆಗೆ ತಂದು ನಮ್ಮ ಒಂದು ನೇತ್ರಾವತಿ ಬ್ರಿಡ್ಜಿಂದ ಆ ಕಡೆ ನಮ್ಮ ಮಾಗನೆಯ ಸೋಮನಾಥನ ಜೊತೆ ಕೇಸರಿ ಕುಂಪಲದ ಆದಿಶಕ್ತಿಯ ದೇವಸ್ಥಾನ ಸಹ ವಿಜೃಂಭಿಸಬೇಕು ಅನ್ನೋ ಒಂದು ನಮಗೆ ಮನವಿ ಮಾಡಿದರು. ಅದಕ್ಕೆ ನಾವು ಸಹ ಹೋಗೊಟ್ಟು ಕಳೆದ 4 ವರ್ಷದಿಂದ ನಿರಂತರವಾಗಿ ತಾಯಿಯ ಸೇವೆಯನ್ನು ಮಾಡ್ತಾ ಇದ್ದೀವಿ. ಕರಸೇವೆಯಾಗಿರ್ಬೋದು, ನಮ್ಮ ಸಂಸ್ಥೆಯ ಏನು ಯುವಕರಿದ್ದಾರೆ ಅವರು ತಮ್ಮ ಪೂರ್ಣ ಪ್ರಮಾಣದ ಶಕ್ತಿಯನ್ನು ವಿನಿಯೋಗಿಸಿ ಇವಾಗಲೇ ನೀವು ನಿಮ್ಮ ಕಣ್ಣೆದುರು ಕಾಣಿಸುವ ದೇವಸ್ಥಾನ ಎದ್ದು ನಿಲ್ಲುವಾಗೆ ಮಾಡಲಿಕ್ಕೆ ಸಹಕರಿಸಿದ್ದಾರೆ. ಅವರ ಯುವ ಶಕ್ತಿಯ ಜೊತೆಗೆ ದೈವಿಕ ಶಕ್ತಿಯು ನಮಗೆ ಕಾಪಾಡಿಕೊಂಡು ಬಂದಿದೆ. ನಮ್ಮ ಸಂಘಟನೆಯಲ್ಲಿ ನಾನು ಈಗ ಅಧ್ಯಕ್ಷನಾಗಿರ್ಬೋದು, ನನಗೆ ಈ ಕ್ಷಣದಲ್ಲಿ ಭಾಳ ಖುಷಿ ಆಗ್ತಾ ಇದೆ. ಏನಂದರೆ ಕೇಸರಿ ಮಿತ್ರವೃಂದದ ಅಧ್ಯಕ್ಷನಾಗಿರುವ ನನ್ನ ಈ ಕಾಲಘಟ್ಟದಲ್ಲಿ ತಾಯಿಯ ಒಂದು ಭವ್ಯವಾದ ದೇವಸ್ಥಾನ ಕುಂಪಲ ಪರಿಸರದಲ್ಲಿ ಎದ್ದು ನಿಲ್ತಾ ಇದೆ. ಅದರಿಂದ ನಾನು ಕೃತಜ್ಞನಾಗಿದ್ದೇನೆ. ಮತ್ತು ನೀವು ಸಹ ಎಲ್ಲರೂ ಈ ಸೇವೆಯನ್ನು ಮಾಡಿ ಕೃತಜ್ಞರಾಗಬೇಕು. ಮತ್ತು ಮುಂದಿನ ದಿನದಲ್ಲಿ ನಮ್ಮ ಭಾಳ ದೊಡ್ಡ ಉತ್ಸವ ನಡೀತಾ ಇದೆ, ಬ್ರಹ್ಮಕಲಶೋತ್ಸವ ಉತ್ಸವ. ನೀವೆಲ್ಲರೂ ಬಂದು ಭಾಗವಹಿಸಿ ಆದಷ್ಟು ತಾಯಿಯ ಕರುಣೆಗೆ ಪಾತ್ರರಾಗಬೇಕು ಅಂತ ಹೇಳಿಬಿಟ್ಟು ನನ್ನ ಮಾತನ್ನು ಮುಗಿಸ್ತೇನೆ.
ಒಟ್ಟು ಸೇರ ಒಂದು ಅದೇ ರೀತಿ ಈ ಊರ್ದ ಮಾತ ಸಂಘ ಸಂಸ್ಥೆ ಎಲ್ಲ ಒಟ್ಟು ಸೇರ ಒಂದು ಬರೀ ಪೊರ್ಲುದ ಒಂಜಿ ದೇವಸ್ಥಾನ ನಿರ್ಮಾಣ ಅದು ನನ್ನ ದುಂಬುಗು ನಡಪನಂಚಿನ ಬ್ರಹ್ಮಕಲಶೋತ್ಸವದ ಉಚ್ಚ ಮಾತೆರ್ಲ ಸಹಕಾರನ ಕೊರ್ಲೆ ಪಂಪನಂಚಿನ ಪೊರ್ಲಗಡ್ಡದ ಪಾತೆರನ್ನು ಪಣ್ಣಂಚಿನ ನಮ್ಮ ಕೇಸರಿ ಮಿತ್ರ ವೃಂದ ಸೇವಾ ಟ್ರಸ್ಟ್ದ ಗುರ್ಕರ್ ರಾಯನಂಚಿನ ಭಗವಾನ್ ಶೆಟ್ಟಿ ಮೇರೆಗೆ ಸೊಲ್ಮೇನು ಸಂದಾಯಿತ ಮಲ್ತೊಂದು ನನ್ನ ದುಂಬುಗು ಇತ್ತ ವೇದಿಕೆ ಬತ್ತು ಸೇರ್ನಂಚಿನ ನಮ್ಮ ಮೋಕೆದ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಮೇರ್ನ ರಡ್ಡು ಪೊರ್ಲುದ ಪಾತೆರ ಈತೊಂಜಿ ಶೋಕುಡು ಈತೊಂಜಿ ಪೊರ್ಲುಡು ಈತೊಂಜಿ ಭವ್ಯವಾದ ಈತೊಂಜಿ ಸುಂದರವಾದ ಆ ದೇವಸ್ಥಾನ ನಿರ್ಮಾಣ ಆಪುಂಡು ಎಲ್ಲಂಜಿ ಬ್ರಹ್ಮಕಲಶ ಆಪುಂಡು ಪಂಡದಲ್ಲ ಭಾರಿ ಜನ ನಿರೀಕ್ಷೆ ಮಂತಿದ್ದಾರೆ ಸಾಧ್ಯ ಆನ ನೆತ್ತ ಪ್ರಯತ್ನ ಆ ಪ್ರಯತ್ನ ಎಂಜಿನ ಬಂಡನ ಇನಿ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆದ ಈತೊಂಜಿ ಶೋಕದ ಈತೊಂಜಿ ಪೊರ್ಲುದ ಕಾರ್ಯಕ್ರಮಡು ಕೇಸರಿ ಮಿತ್ರವೃಂದದ ಅಧ್ಯಕ್ಷರು ಬಾರಿ ಶೋಕರು ಬಾರಿ ಪೊರ್ಲುಡು ಪಾತೇರಿಯರು ಮಾತರ್ನೆಲ್ಲ ಪುದರ ಪಣ್ಣೊಂದು ಪೋನಂದ ಬಾರಿ ಸಮಯ ಅಂಚ ವೇದಿಕೆ ರೀತಿನಂಚಿನ ಮಾತ ಗಣ್ಯರಿಗಳ ವಿಶೇಷವಾದ ನಮಸ್ಕಾರ ಮಂತೊಂದು ನೆತ್ತ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರ ಬಗ್ಗೆ ಅರ್ನ ಟೀಮ್ದ ಬಗ್ಗೆ ಆ ಜೀರ್ಣೋದ್ಧಾರ ಸಮಿತಿ ಆಯ್ಬೊಕ್ಕ ಐತ ದುಂಬುದ ಮಾತು ಹಂತವಾದ ನಡತನಂಚ ಪ್ರತಿ ಒಂದು ವಿಷಯ ಎಲ್ಲ ಅಧ್ಯಕ್ಷರ ನಾರಾಯಣನ್ನೇ ಆದಿಪ್ಪು ನಮ್ಮ ಸತ್ಯನ್ನೇ ಆದಿಪ್ಪು ಆ ಟೀಮ್ ಆದಿಪ್ಪು ಭಾರಿ ಶೋಕ ಪಂತೆ ದಾದಾ ಪಣ್ಣನಂದ ಅಪ್ಪನ ಕಾರ್ಣಿಕದ ಬಗ್ಗೆ ಪಾತಿರೋದಂದ ಅಪ್ಪನ ಕ್ಲೇಡನ್ನು ಕೆಲವು ಸತಿ ಕೇಳೋಡು ಯಥಾಸತಿ ಇಡೆ ಬಂದಾಗ ಕೆಲವು ಅಪ್ಪನಕ್ಲು ಎನ್ನ ಕೈತಾಲ್ ಬತ್ತ ಪಂಡದಿತ್ತು ಅನ್ನ ಒಂಜಿ ಬ್ರಹ್ಮಕಲಶ ಒಂಜಿ ಬಾರಿ ಶೋಕರು ಬಾರಿ ಪೊರ್ಲುಡು ಆಯ್ನಾತ ಬೇಗ ಆಗೋಡು ಎನ್ನ ಮನಸ್ಸಿದಪ್ಪಗ ಇಪ್ಪುನೆ ಅಮ್ಮ ಅಪ್ಪೆಗೆ ಏಪ ಬೋಡು ಆನೇ ಆ ಬ್ರಹ್ಮಕಲಶ ಆಪನಿ ಹೊರತು ನಮ್ಮ ರಾತ್ರಿ ಪಗೆಯಲ್ಲಿ ಮಂತಂದ್ರೆ ಅವು ಸಾಧ್ಯನೇ ಯಾನಿಗೆ ಎಲ್ಲಿ ಒಂದು ಉದಾಹರಣೆ ಕೊಡ್ಪೆ ಬೋಳಿಯಾಡು ಮಜಿ ಮಹಮ್ಮಾಯಿ ದೇವಸ್ಥಾನ ಒಂದು ಮಜಿ ಮಹಮ್ಮಾಯಿ ದೇವಸ್ಥಾನ ಇತಿಹಾಸ ಪುರಾಣವಾಯಿನ ದೇವಸ್ಥಾನ ಏತು ಸತಿ ಪ್ರಶ್ನೆ ಏತು ಸತಿ ಅಷ್ಟಮಂಗಲ ಏತು ಸತಿ ಒವ್ವಾಳ ಏರು ಎಂಚಿನ ಮಂತಂದಾನಲ್ಲ ಅವು ಭಾರಿ ಶೋಕರು ಭಾರಿ ಪೊರ್ಲಾದ ಆಪನಂಚನ ಲಕ್ಷಣನೇ ಬತ್ತಿச்சு ಅಂತಿಮವಾದ ಐಕ್ಯ ಸಮಯ ಬಂದಾಗ ಆ ದೇವಸ್ಥಾನ ಈತು ಶೋಕ ಆತಂದು ಈತು ಪೊರ್ಲಾತಂದು ಸಾವಿರ ಜನ ಭಕ್ತಾದಿಲ್ಲ ಬರ್ತದೆ ಬ್ರಹ್ಮಕಲಶ ಆತಂದು 5 ದಿವಸ ನಿತ್ಯ ನಿರಂತರವಾದ 325 ದಿನಲ ಅನ್ನದಾನ ಆಪುನವಳು ಅವು ಅಪ್ಪನ ಶಕ್ತಿ ಅವು ಅಂಚನೆ ಈ ದೇವಿಲ ಈ ಅಪ್ಪೆಲ ವಿಶೇಷವಾಯಿನ ಒಂದು ಕಾರ್ಣಿಕವಾಯಿನ ಶಕ್ತಿ ಆ ಶಕ್ತಿ ಎಂಚಿನ ಪಂಡನಂದ ಇಂಚಿನಕ್ಲೇನೇ ಕೈಟ ಅನ್ನೆ ಪಂಡೇರಿ ಭಗವಾನನ್ನೇ ಪಂಡೇರಿ ಕೇಸರಿ ಮಿತ್ರವೃಂದದ ಅಧ್ಯಕ್ಷರ ಆದಿಪ್ಪುನಂಚಿನ ಪೊರ್ತರು ಈ ಬ್ರಹ್ಮಕಲಶ ಆಪುನ್ನಾಡ ಅವು ನಿಜವಾದ ಅವಳ ಯೋಗನೇ ಯೋಗ ಆ ಯೋಗ ಅವು ಅರ್ನ ಟೀಮ್ಗಳ ಬೈದನು ಯಾನು ಯಥಾಸಕ್ತಿ ಬಂದಾಗ ಮೂಲ ಅಪ್ಪೆನಕ್ಲೆ ಬೆನ್ಪುನಂಚಿನ ಬೆನ್ಪಟ ಆ ಜವನಿಯರು ಬೆನ್ಪುನಂಚಿನ ಬೆನ್ಪಟ ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷರ ಒಟ್ಟಿಗೆ ಇತ್ತುನಂಚಿನ ಮಾತ ಪದಾಧಿಕಾರಿ ಬಂಧುಲು ಬೆನ್ಪುನಂಚಿನ ಆ ಬೇಳೆ ಅಕ್ಲಿನ ಬೆಗರ ಆ ಭೂಮಿಗೆ ಬೂರುನಂಚಿನ ಆ ಪೊರ್ತು ನಿಜವಾದ ಆ ದೇವಿಗೆ ಅವು ಸಂತೃಪ್ತಿ ಆರಂಭ ಅರೆಗೆ ನೂದು ಸಂತೃಪ್ತಿ ಆ ಆನಗ ನಮ್ಮ ಏರು ಮಾತಾಯ್ತು ಬೆಂತೇರು ಏರು ಮಾತ ತೂತೇರು ಈ ಊರದ 4 ಊರದ ಜನಕುಲ ಆತ್ಮಗು ಆ ನೆಮ್ಮದಿ ಸಂತೃಪ್ತಿ ಎಂಚ ಆಪುನು ಪನ್ನದ ಅಪ್ಪೆ ಅರ್ನ ಜಾಗೆರೆ ಕುಲ್ಲುದು ಏರೆಗೆ ಅಪ್ಪಗ ಅಭಯ ಕೊಡ್ಪೇರ ಅವು ಆ ಸಮಯ ಕಾತಂದು ನಮಲ ಕುಲ್ಲುದ ನಿಖಿಲ್ಲ ಕುಲ್ಲುದಾರು ಮಾತೆರ್ಲ ಕುಲ್ಲುದೇರು ಆ ಸಮಯ ಆ ಪೊರ್ತುಡು ಆನಿ ಸಾವಿರ ಜನ ಇಡೆ ಬರ್ಪುನಿ ಭಾರಿ ಮಲ್ಲ ಸಭೆ ಹೊರೆಕಾಣಿಕೆ ಬರ್ಪುನಿ ಹೊರೆಕಾಣಿಕೆ ದಿಯರ ಜಾಗೆಜ್ಜಿ ಕೆಲವು ಸಾವಿರ ಅಪ್ಪೆನಕಲೆ ಆಯ್ತ ಸೇವೆ ಮಂತೊಂದಿಪ್ಪುನಿ ಜವನಿಯರು ಬೇತನೆ ಆ ಪೊರ್ತುಡು ತೂಪುನಂಚಿನ ದೃಶ್ಯ ಉಂಡತೆ ಆ ಬ್ರಹ್ಮಕಲಶದ ಪೊರ್ತುಡು ಉಚ್ಚಿಲ್ರೆ ಆ ದೃಶ್ಯನ ತೂಪುನಂಚಿನ ಭಾಗ್ಯ ಒಂಜಿ ಆ ಕಾಲಘಟ್ಟರು ಬರ್ಪುಂಡು ದಾದಂದ ಮುಲ್ತ ಏತ ಜನ ಬಂದು ಭಾರಿ ಸಮಯ ಅಂದ್ರಿ ಭಾರಿ ಲೇಟ್ ಅಂದ್ರಿ ಅಪ್ಪೇನ ಕಾರ್ಣಿಕ ಜಾಸ್ತಿ ನೀಡಿದವರ ಮಾತ್ರ ಲೇಟ್ ಆಯ್ತು ಅದು ಬೋಡಿ ತಿಲಕ ದೇತನರು ಆ 5 ವಿಶೇಷ ಇಂಜಿನ ಬಣ್ಣನಂಡ ಯಾನ ಈ ವೇದಿಕೆಡು ಪನಿಯರ ಬಲ್ಲಿ ಈ ಸಮಿತಿದ ಅಧ್ಯಕ್ಷರ ಆ ಟೀಮ್ ಒಂಜಿ 10 ಜಾವನ್ ಎಂಕ್ ಮನ್ಪುನಂಜನ ಫೋನ್ ಯಾನು ಕೆಲವೊಂದು ಸತಿ ಒರಿಯೇ ಇಪ್ಪುನ ಆಲೋಚನೆ ಮನ್ಪುನಿ ಒಂಜಿ ದೇವಸ್ಥಾನಗೂ ಬಡದು ಪಾಪ
ಅಕ್ಕಲು ಬರ್ಪುನಂಚಿನ ಬಂಗ ಅಕ್ಕಲು ನಿರಂತರವಾದ ಫೋನ್ ಮಂತದೆ ಅವು ಬೇಲೆ ಸಫಲತೆ ಆಯ್ಜಿನ ಅಂಡಲ್ಲ ಐತ ಮಿತ್ತು ಬೇಜಾರ ಮನ್ಪಂದೆ ದುಃಖ ಮನ್ಪಂದೆ ಪಿರಲ ಹೋರಾಟ ಆವು 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 ದಾದಂಡ ಯಾನ ಅಪ್ಪಗ ಅವರ ನಮ್ಮ ಶಿವಣ್ಣ ಡಪ್ಪಲೆತ್ತು ಪಂಡೆ ಶಿವಣ್ಣ ಪಾಪ ಎಂಕೆ ನಿಕ್ಲೆನ್ ತೂನಾಗ ಬೇಜಾರಾಪುನು ಎಂಕೆ ನಿಕ್ಲೆ ಒಟ್ಟಿಗೆ ಬರಿಯಾರಾಪುಚಿ ಆನ ನಿಕ್ಲೆನ ಶ್ರಮ ನಿಕ್ಲೆನ ಆ ಇಂದು ಉಂಡತ್ತೆ ಆಟ ಉಂಡತ್ತೆ ಅವು ನಿಕ್ಲೆನ ಆಟ ಅವು ಅಪ್ಪೆ ನಿಕ್ಲೆಡ ಆಟ ಕಟ್ಟವನಿ ಒರಿಯರ 100 ಸತಿ ಫೋನ್ ಮಂತದೆ ಅಪ್ಪೆನ ದೇವಸ್ಥಾನಕ್ಕೂ ಮರ ಇಜ್ಜಿ ಅಪ್ಪೆನ ದೇವಸ್ಥಾನ ಸಿಮೆಂಟ್ ಇಜ್ಜಿ ಅಪ್ಪೆನ ಬೇಲೆ ಆತಿಜಿ ಅವು ಆತಿಜಿ ಇಂದು ಆತಿಜಿ ಬ್ರಹ್ಮ ಕೆಲಸವು ದಿನದೀವೋಡು ನಾನಲ್ಲ ಎಂಕ್ಲೆಗೆ ಸಾಧ್ಯ ಇಜ್ಜಿ ಪನ್ಪುನ ಆ ಮನಸ್ಸಿದ ಪಾತ್ರ ಶಿವಣ್ಣನ ಟೀಮ್ ಪನ್ಪುನಿ ಅತ್ತೆ ಅಪ್ಪೆ ಪನ್ಪೋಣಿ ಅಪ್ಪೆಲ್ಲ ಪರಿಶ್ರಮ ಅಂತೀರ ಅಪ್ಪೆ ಹೂವೇ ದೇವಸ್ಥಾನ ದೈವ ಇರ್ತೇನಲ್ಲ ಅವ್ಗಳು ಪರಿಶ್ರಮ ಅಂತೀರ ನಂಗೆ ದೇವಸ್ಥಾನ ಬ್ರಹ್ಮ ಕಲಸ ಸಮಿತಿ ಅಧ್ಯಕ್ಷ ಅದು ಬೇತೆ ಕಾರ್ಯಾಧ್ಯಕ್ಷ ಅದು ಬೇತೆ ಅಪ್ಪಗ ಭಾರಿ ಅನುಭವ ಆತನ ಇಂದು ದಾದಕ ದೇವೇರು ಇಂಚ ಮನ್ಪೇರು ನಮ್ಮ ದೇವರಿಗೆ ಬಡದು ಮನ್ಪುನಿ ಇಂದು 6 ಕೊರ್ಪೆ ಮನ್ಪುನಾರು ಕೊರ್ಪುಜೇರು ಅವೊಂಜಿ 2 ಲಕ್ಷ ರೂಪಾಯಿ ಕೊರ್ಪೆ ಬಣ್ಣಕ್ಕೆ ಏರ ಒಂಜಿ ಅಡ್ಡ ಕಾರದಿಯೇ ಮರ ಕೊರ್ಪೆ ಬನ್ಪುಣೆ ಮರ ಕೊರ್ಜೆ ಬಾಕಿದೆಲ್ಲ ಸಮಸ್ಯೆ ಜನಕ್ಕಳು ಕೈತರೆ ಬರ್ಪುಜೇರಿ ಬೇಲೆ ಆಪುಜಿ ಅಪ್ಪಗ ದಾದ ಬಣ್ಣನಂಡ ತನ್ನಿನ ತಾನೇ ಮನುಷ್ಯಗೂ ಜಿಗುಪ್ಸೆ ಬರ್ತಿಲ್ಲಕನೆ ಈ ಸಮಿತಿಗೆಲ್ಲ ಉಲ ಹಿಡ್ದು ಬೇಜಾರಾಪ್ನು ಆನಲ್ಲಿ ಬೇಜಾರಿತ್ತನ್ನೆಲ್ಲ ಹಠ ಸಾಧನೆ ಉಂಡತೆ ಈ ಕೇಸರಿ ಮಿತ್ರವನ್ನೆಲ್ಲ ಈ ದೇವಸ್ಥಾನದ ಆ ಸಮಿತಿನ ವಾ ರೀತಿದು ಪುಗರನ್ನಲ್ಲ ಯಾರಂದ್ರೆ ಅಕ್ಲೆ ನಮ್ಮ ಪುಗರೋಡಾಯಿನಿ ಎಲ್ಲಂಜೆ ಆ ಬ್ರಹ್ಮ ಕೆಲಸ ಆದ ಸಮಾರೋಪ ಆಪನತ್ತ ಆನಿ ಪುಗರೋಡಾಯಿನಿ ಯಾನಿ ಸತ್ಯವಾದಲ ಬಂಪೆ ನಿಕ್ಲೆ ಮಾತ ಕಾರ್ಯಕ್ರಮ ಮುಗಿದಿಪ್ಪು ಲಾಸ್ಟ್ಗೆ ಹ್ಯಾನ್ ಬರ್ತದೆ ನಿಕ್ಲೆ ಒಂಜಿ ಕೈ ಮುಗಿದು ಯಾನೆ ಬೊಕ್ಕಲ ಲಾಸ್ಟ್ಗಳವರ ನಾರಾಯಣನ್ನೇನ ಸತ್ಯನ್ನೇನ ಇದು ಹೇಳ ಪಂಡೆ ನನ್ನ ಪಿರಲ ಯಾನ ಎನ್ನ ಲೆಕ್ಕ ಅಪ್ಪಂಜಿ ಅವಕಾಶ ಮಂತನ ಇದು ಕೊರ್ಪೆ ಅಂದೆ ಈತಂಜಿ ಕೊರ್ಪೆ ಅದನ್ನು ನಾನು ನಿಕ್ಲಿ ಆತ ಬಂಗ ಬಣ್ಣಾಗ ಪಂಡೆ ಕೊರ್ಪೆ ಅಪ್ಪ ಇತ್ತೆ ಮಾತು ಯಾನು ಸತ್ಯ ಆದ ಪನ್ಪೆ ಮಾತ ನಿಕ್ಲೆ ಕಾರ್ಯಕ್ರಮ ಆದಿಪ್ಪು 5 ಗಂಟೆ ಅಂತ ಪಂತಾರೆ 5 ಗಂಟೆ ಕಾರ್ಯಕ್ರಮ ಆದಿಪ್ಪು ಕಾರ್ಯಕ್ರಮ ಆದ ನಿಕ್ಲೆ ಮುಗಿನ ಹೊರತು ಆ ಅಪ್ಪೆ ಮನಸ್ಸು ಕೊಡ್ತಾನೆ ಜನ ಕಿಂಚಿತನ್ನು ಕೊರ್ದು ನಿಕ್ಲೆಡ ಕೈ ಮಾತ ಕೊರ್ದು ದೇವರಿಗೆ ಕೊಂಚ ಅಡ್ಡ ಕೊಡ್ದು ಪ್ರಸಾದ ದೇತೊಂದು ಪೋಪುಣಿ ಬಂದು ಒಯ್ದು ನಾನು ಬಣ್ಣಾಗ ಹೆಂಗೆ ಬೊಕ್ಕಲ ಖುಷಿ ಅಂಡು ದಾದಾ ಬಣ್ಣ ಮಾತ ಧನ್ಯವಾದ ಕೊರ್ಪಿ ಲೆಕ್ಕ ತೋಜುಂಡು 6 ಬತ್ತು ನೆರೆದಂದು ಧನ್ಯವಾದ ಸರಿ ಮಾತ ಕರೆಕ್ಟ್ ಅಂದು ಆಂಡ ಯಾನ್ ನಿಕ್ಲೆ ಧನ್ಯವಾದ ಆದಂದು ದುಂಬು ಹೋಗ್ತೇನೆ ಅಂಡ ಅಪ್ಪನ ಅಂದು ವಿಶೇಷ 6 ಎಲ್ಲಂಜಿ ಬಾರಿ ಯಾನೆ ಈತ್ ಜನತೆ ಎದುರು ಪಂಪೆ ಮುಲ್ತ ಬ್ರಹ್ಮ ಕೆಲಸ ಬಾಕಿದಾಕ್ಲೆಗೆ ಮಾದರಿ ಆಪಿನಂಚಿನ ಬ್ರಹ್ಮ ಕೆಲಸ ಆಪುಂಗು ಮುಲ್ತ ಬ್ರಹ್ಮ ಕೆಲಸದ ಹೊರೆ ಕಾಣಿಕೆ ಇನಿ ಮುಟ್ಟ ಆತಜಿ ನಾನಾವಡು ಇನಿ ಮುಟ್ಟ ಆತಜಿ ಆ ರೀತಿದ ಹೊರೆ ಕಾಣಿಕೆ ಆತನಂದು ಆಯರ ಸಾಧ್ಯತೆ ಉಂಟು ಮುಲ್ತ ಅನ್ನ ಪ್ರಸಾದ ಮಾಧ್ಯಮದಾಗ್ಲು ಉಳ್ಳೇರು ಪೇಪರ್ದಾಗ್ಲು ಉಳ್ಳೇರು ಟಿವಿದಾಗ್ಲು ಉಳ್ಳೇರು ಹಾಕ್ಲನ್ನು ಆ ರೀತಿದ ನೆತ್ತ ಕಾರ್ಣಿಕ ಅಪ್ಪನ ಕಾರ್ಣಿಕ 4 ದಿಕ್ಕಲೊಂದು ಅದು ಬ್ರಹ್ಮ ಕೆಲಸ ಆದ ಶಿವಣ್ಣ ಈ ಪನ್ನ ಪಾತ್ರ ಲಾಸ್ಟ್ ಪನ್ನು ನಿಮ್ಮಳು ಸಾಲ ಆತಜಿ ಕಾಸು ಒರಿದಿನ ಪನ್ಪುನಂಚಿನ ಅವಕಾಶ ಬರ್ಪುಂಡು ದಾದಾ ಪಂಡ ನಾನು ಯಾನು ಓಲೋಲು ಅಧ್ಯಕ್ಷ ಆದಿತ್ತನ ಎಂಕು ಪೋಡಿಗೆ ಆಪುಣಿ ಪೋಣ ಒಂಜಿ 35-40 ಲಕ್ಷ ಸಾಲ ಆಪುಂಡ ಈ ಸಾಲಗೂ ನಾನು ದಾದ ಮನ್ಪುಣಿ ಆಂಡ ಬ್ರಹ್ಮ ಕೆಲಸ ಆದ 2 ದಿನ ಲೆಕ್ಕ ಅನಗ ಉಳ್ಳ 4-5 ಲಕ್ಷ ರೂಪಾಯಿ ಉರಿವಿನಿ 4-5 ಲಕ್ಷ ರೂಪಾಯಿ ಉರಿವಿನಿ ಮೂರನೇ ಈ ಮಜ್ಜಿ ಮಹಾಮಾಯಿ ದೇವಸ್ಥಾನಕ್ಕೆ ಒಂಜಿ ಜಾಗ ದೆಪ್ಪೋಡು ಅನ್ನ ಛತ್ರ ಮನ್ಪೆರೆ ಅಂದು ಅಪ್ಪೆಗೆ ಭಾರಿ ವರ್ಷ ನಿಂತು ಏರ್ಲ ಕಾಸು ಕೊರ್ಪುನ ಲಕ್ಷ ಅಂತ ತೋಚಿ ಆಂಡ ಧೈರ್ಯಡು ಒಂಜಿ ಬಾಯಮ್ಮ ಜಾಗೆ ಕೊರ್ಪೆ ಮಂಡ್ರೆ ಅರೆಗೆ ಪೇಮೆಂಟ್ ಮನ್ಪುನ ಅಂಚಿನ ಅಂದು ಆಂಡ ನಂಗೆ ಬರೋಡನ ಕಾಸು ಭಾರಿ ಮಲ್ಲ ಕಾಸು ಅಪ್ಪೆ ಐನು ಎತ್ತದು ಕೊರ್ಪಾಳು ಕೊಡತ್ತ ಮರನಿ ರಿಜಿಸ್ಟರ್ ಆಪ್ತ ಅಪ್ಪಗೆ ಯಾನ್ ಪಂಡ ಈ ದೇವಿ ನಕ್ಲೆಗೆ ಇಪ್ಪುನ ಶಕ್ತಿ ಅರಿಗೆ ಬೋರ್ಡು ನಾನು ದೆತ್ತೋನು ಬೇರೆ ಅಂಚನೆ ಮೂಲ ಕೆಲವು ಜಾಗದ ಸಮಸ್ಯೆ ಉಂಡು ಜಾಗ 100 ಜಾಗೆಲ್ಲ ಆಪುಂಡು ಈ ದೇವಸ್ಥಾನಕ್ಕೆ ಎಂಚಿನ ಮಾತ ಬೋರ್ಡು ಐನ ನಿಕ್ಲೇನು ಖಾಲಿ ಪುದರ್ಗೆ ಮಾತ್ರ ನಿಕ್ಲು ಇಂಚಂಚ ಮನ್ಪುಲೆ ಮಾತ ಆರು ಮನ್ಪೋರು ಆನ ಮಂತನ ಇಳ್ಳೆತ್ತ ಬೆನ್ನನ ಇಳ್ಳೆತ್ತ ಆ ನಿಜವಾದ ಹೋರಾಟ ಮಂತನ ಇಳ್ಳೆತ್ತ ಸಮಯನ ಕೊರನ ಇಳ್ಳೆತ್ತ ಮಾತೆಲ್ಲ ಬುಡ್ದು ಅಪ್ಪನ ಸೇವೆ ಅಂತ ಬಂದ ಐನ ಅಪ್ಪೆ ನಿಕ್ಲೇನು ಬುಡ್ದು ಪಾಡುನೇ ಇಜ್ಜರು ಅಪ್ಪೆ ಬುಡ್ದು ಪಾಡು ಬಂಗಾರ ಕೊರ್ಪೇರ್ ಮನುಷ್ಯಗೆ ನೆಮ್ಮದಿ ಮಾತ್ರ ಮುಖ್ಯ ಕಾಸಿತ್ತನ್ನ ನೆಮ್ಮದಿ ಉಂಡ ಆ ನೆಮ್ಮದಿ ಆರೋಗ್ಯ ಅವೇ ನಮ್ಮ ಅಪ್ಪೆ ಕೊರ್ಪಳು ಎಂಕೆ ದಾದ ಬಂಡನಂದ್ರೆ ಎಂಕೆ ನೂದು ವಿಶ್ವಾಸ ಎಲ್ಲ ಮಾತಲ್ಲ ವ್ಯವಸ್ಥಿತವಾದ ಇನ್ನಿತ ಆ ಬ್ರಹ್ಮ ಕಲಶೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆದ ಈ ಪೊರ್ತುಡು ಗೋಧೋಳಿ ಲಗ್ನ ಆ ಏರೇರ್ನ ಇಲ್ಲಡೆ ಏರೇರಿಗೆ ಕೊಡೋದು ನಿಕ್ಲೆ ಕೊರ್ಪರೆ ಆಕಳ ಮನಪೂರ್ವಕವಾದ ನಿಕ್ಲೆಗೆ ಕೊರ್ಪುನಂಜಿನ ಶಕ್ತಿನ ಅಪ್ಪೆ ಕೊರಡೆ
ಭಾರಿ ಶೋಕರು ಭಾರಿ ಪೊರ್ಲುಡು ನೆರವೇರಡು ಪಾತೆರ ಅವಕಾಶ ಮಂತ ಕೊಡ್ತಾರೆ ನಿಕ್ಲೆಗೆ ಎನ್ನ ಉಡಲ್ದಿಂಜಿನ ಸೊಲ್ಮೇಲಿನ ಸಂದಾದೆ ಪಾತೆರ ಎಂಜಿನಾಲ ತಪ್ಪಿತ್ತು ನಾನು ಬರಿತಿದ್ದಿದ್ದು ಬೇಜಾರ ಮನ್ಪಂದೆ ಎಂಕೆ ಕೊರ್ನಂಚನ ಅವಕಾಶ ಕೊಡ್ರೆ ಪಾತೆರ್ನೆಕ್ ಅಂಚನೆ ನಿಕ್ಲೆಗೆ ವಿಶೇಷವಾದ ಉಡಲ್ದಿಂಜಿನ ಸೊಲ್ಮೇಲಿನ ಸಂದಾದೆ ಎನ್ನ ಪಾತೆರನು ಅಂತವೇ ಜೈ ಹಿಂದ್ ಜೈ ಕರ್ನಾಟಕ ಪಾತೆರನ್ನು ನಂಗೋಸ್ಕರ ಕೊರ್ನಂಚಿನ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಉಪಾಧ್ಯಕ್ಷರು ರಚನೆ ಆಪನಂಚಿನ ಪೊರ್ತುಡು ಐತ ಗೌರವ ಅಧ್ಯಕ್ಷ ಮಲ್ತೊಂದಿಲ್ಲ ನಮ್ಮ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ಸೇವಾ ಸಮಿತಿ ಮೇರ್ಲ ಅಪ್ ಆದಿಶಕ್ತಿ ಚಾಮುಂಡೇಶ್ವರಿ ಜೀರ್ಣೋದ್ಧಾರ ಸಮಿತಿಗೆ ನಾನಾ ದೇವಸ್ಥಾನ ದುಪ್ಪು ಅದೇ ರೀತಿ ವಿಶೇಷವಾದ ಪನ್ನಡಾಂಡ ನಮ್ಮ ಸೋಮೇಶ್ವರದ ಸೋಮನಾಥ ದೇವರು ಸೋಮೇಶ್ವರದ ರಕ್ತೇಶ್ವರಿ ಅಪ್ಪೆನ ಅದೇ ರೀತಿ ಈ ಊರ್ದ ಮಾತಾ ಬ್ರಹ್ಮಕಲಶೋತ್ಸವ ನಡಪುನಂಚಿನ ಆ ದೇವಸ್ಥಾನ ಅವಳುಂಡ ಅವಳು ಹೊರೆಕಾಣಿಕೆ ಸಮಿತಿದ ಜವಾಬ್ದಾರಿನ ತಂದು ಐನ ಯಶಸ್ವಿಯಾದ ಮಲ್ತು ಕೊರ್ಪುನಂಚಿನ ಒಂದು ವ್ಯಕ್ತಿ ನಮ್ಮೊಟ್ಟಿಗೂ ಮಾತಾಡ್ಮಾಡಲಿರೋ ಬೇತೆಯರ್ಲೆತ್ತು ನಮ್ಮ ಮೋಕೆದ ರವಿಶಂಕರ್ ಸೋಮೇಶ್ವರ ಮೇರೆಗೆ ಸೊಲ್ಮಿನ ಸಂದಾಯ್ತ ಮಲ್ತೊಂದಿಲ್ಲ ಅದೇ ರೀತಿ ಪರಶುರಾಮನ ಸೃಷ್ಟಿದ ಈ ನಮ್ಮ ತುಳುನಾಡು ಅವೇತು ಕಾರಣಿಕನು ತೋಜವನಂಚಿನ ದೈವ ದೇವಿಯರ್ನ ನೆಲೆಬೀಡು ಅದೇ ರೀತಿ ಆದಿಶಕ್ತಿ ಚಾಮುಂಡೇಶ್ವರಿನ ಕಾರಣಿಕನ ತೆರೆಯೋಡಾಂಡ ಆಜಿನೂದು ವರ್ಷದ ಪಿರಾಕದ ಇತಿಹಾಸನ ಪಡೆಯೊಂದಿನಂಚಿನ ಈ ಕಾರಣಿಕದ ಕ್ಷೇತ್ರ ನಮ್ಮ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನ ಕುಂಪಲ ಕ್ಷೇತ್ರದ ಭಕ್ತಾದಿಲಿನ ಆಶಯದು ಅದೇ ರೀತಿ ದೈವಜ್ಞರಾಯನಂಚಿನ ಶ್ರೀ ದಿನೇಶ್ ಪಣಿಕಾರ್ ಸೋಮೇಶ್ವರ ಮಿರ್ನ ಪ್ರಶ್ನಾ ಚಿಂತನೆದ ಹೊರಟು ಅಪ್ಪೆನ ಈ ಒಂದು ಪೊರ್ಲಕಂಠದ ದೇವಸ್ಥಾನದ ಜೀರ್ಣೋದ್ಧಾರ ಆವಡು ಪುನರುತ್ಥಾನ ಆವಡು ಪನ್ಪನಂಚಿನ ಅಪ್ಪೆನ ಅನುಗ್ರಹದ ಒಟ್ಟಿಗೂ ಜೀರ್ಣೋದ್ಧಾರ ಸಮಿತಿನ ರಚನೆ ಮಲ್ತೊಂದು ಕೇಸರಿ ಮಿತ್ರವೃಂದ ಸೇವಾ ಟ್ರಸ್ಟ್ದ ಮುತಾಲಿಕೇಡು ಊರದ ಮಾತಾ ಈಶ್ವರಿ ದೇವಸ್ಥಾನದ ದೇವರನ ಗರ್ಭಗುಡಿ ದರ್ಶನ ಮಂಟಪ ತೀರ್ಥಬಾವಿ ಸುತ್ತುಪೌಳಿ ಪರಿವಾರ ದೇವತೆಲಾಯನಂಚಿನ ಕಾಳಭೈರವ ಮಂತ್ರಗುಳಿಗ ಗುರುಪೀಠ ಶಕ್ತಿಪೀಠ ಶ್ರೀ ನಾಗ ಸಾನ್ನಿಧ್ಯ ರಕ್ತೇಶ್ವರಿ ಪೀಠ ಕ್ಷೇತ್ರಪಾಲ ಸಾನ್ನಿಧ್ಯದ ಅಭಿವೃದ್ಧಿನ ಮಲ್ತೊಂದು ಸುಮಾರು 2 ಕೋಟಿರ್ದಲ ಜಾಸ್ತಿದ ಪಣವನ್ನು ಖರ್ಚು ಮಲ್ತೊಂದು ಅಪ್ಪನ ಅನುಗ್ರಹದಂಚನೆ ಈತ ಬಾರಿ ಪೊರ್ಲದ ದೇವಸ್ಥಾನ ನನ್ನ ಒಂದೇ ದಿನಕ್ಕೆ ಸಿದ್ಧ ಆಯರಿತ್ತದು ದುಂಬುಗು ಅಪ್ಪನ ಬ್ರಹ್ಮ ಕಲಶೋತ್ಸವ ಪಂಡ ಅಪ್ಪನ ಗರ್ಭಗುಡಿತು ಪ್ರತಿಷ್ಠೆ ಮನ್ಪುನಂಚಿನ ಪೊರ್ಲಕಂಠದ ಧಾರ್ಮಿಕ ಕಾರ್ಯಕ್ರಮ ನಡಪರಿತದು ಪಡೆಯೊಂದು ಅಪ್ಪ ಆದಿಶಕ್ತಿ ಚಾಮುಂಡೇಶ್ವರಿ ಗರ್ಭಗುಡಿತು ಪ್ರತಿಷ್ಠೆ ಆವಡು ಈ ಪ್ಲೇಸ್ ಬಾರಿ ಗೌಚಿಡು ನಡಪಡು ಮನ್ಪುನಂಚಿನ ಅಂಗಲಾಪದ ಒಟ್ಟಿಗೂ ಸಮಿತಿ ಬಕ್ಕ ದೇವಸ್ಥಾನ ಟ್ರಸ್ಟ್ದ ಅಧ್ಯಕ್ಷರಾಯಿನಂಚಿನ ಶ್ರೀ ಶಿವಪ್ರಸಾದ್ ಕುಲಾಲ್ ಮೇರ್ನ ಅಕೇರಿದ ಸೊಲ್ಮೆದ ಸಂದಾಯ್ತದ ಪಾತೆರನ್ನು ನಮಗೇನೊಂದಿಲ್ಲ ಬಂದು ಈ ಕಾರ್ಯಕ್ರಮವನ್ನು ಅಂದಗಾಣಿಸಿಕೊಟ್ಟ ಶ್ರೀ ಸಂತೋಷ್ ಕುಮಾರ್ ರೈ ಬೋಲಿಯಾರ್ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರು ಇವರಿಗೆ ನಿಮ್ಮೆಲ್ಲರ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ನಮ್ಮ ಇನ್ನೂರ ಅತಿಥಿ ಶ್ರೀ ರತೀಂದ್ರನಾಥ್ ಆಶು ಅವರನ್ನು ಕೂಡ ನಾನು ಬ್ರಹ್ಮಕಲಶ ಸಮಿತಿ ಹಾಗೂ ಜೀರ್ಣೋದ್ಧಾರ ಸಮಿತಿಯ ವತಿಯಿಂದ ಅಭಿನಂದಿಸುತ್ತಿದ್ದೇನೆ. ಶ್ರೀ ಸುರೇಶ್ ಭಟ್ನಗರ ಆಡಳಿತ ಮುಕ್ತೇಶ್ವರರು ಶ್ರೀ ಭಗವತಿ ಕ್ಷೇತ್ರ ಅವರನ್ನು ಕೂಡ ನಮ್ಮ ಜೀರ್ಣೋದ್ಧಾರ ಸಮಿತಿ ಹಾಗೂ ಬ್ರಹ್ಮಕಲಶ ಸಮಿತಿ ವತಿಯಿಂದ ವಂದಿಸುತ್ತಿದ್ದೇನೆ. ಶ್ರೀ ಜಯಂತ್ ಕಾಪಿಕಾಡ್ ನಮ್ಮ ಉಪಾಧ್ಯಕ್ಷರು ಅವರು ಕೂಡ ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ನಾನು ವಂದಿಸುತ್ತಿದ್ದೇನೆ. ಶ್ರೀ ಚಂದ್ರಶೇಖರ್ ಉಚ್ಚಿಲ್ ನಮ್ಮ ಬ್ರಹ್ಮಕಲಶ ಸಮಿತಿಯ ಉಪಾಧ್ಯಕ್ಷರು, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ನಾನು ಧನ್ಯವಾದಿಸುತ್ತೇನೆ. ನಮ್ಮ ಸ್ನೇಹಿತರಾದ ಶ್ರೀ ಗಣೇಶ್ ಎಸ್ ನಾಯಕ್ ನಮ್ಮ ಜೊತೆ ಇದ್ದಾರೆ. ಅವರು ನಮ್ಮ ಈ ಕ್ಷೇತ್ರ ಕಾರ್ಯಕ್ಕೆ ತುಂಬ ರೀತಿಯ ಧನ ಸಹಾಯವನ್ನು ಕೂಡ ನೀಡಿರುತ್ತಾರೆ. ಇನ್ನು ಮುಂದೆ ಕೂಡ ಅವರಿಂದ ನಾವು ಸಹಾಯವನ್ನು ಅಪೇಕ್ಷಿಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಅವರನ್ನು ನಾನು ನಿಮ್ಮೆಲ್ಲರ ವತಿಯಿಂದ ವಂದಿಸುತ್ತಿದ್ದೇನೆ. ದಿನೇಶ್ ರೈ ಆಡಳಿತ ಮುಖ್ಯಸ್ಥರು ಶ್ರೀ ದೇರ್ಲಕಟ್ಟೆ ದೇವಸ್ಥಾನ ಅಯ್ಯಪ್ಪ ದೇವಸ್ಥಾನ ದೇರ್ಲಕಟ್ಟೆ, ಅವರನ್ನು ಕೂಡ ನಾನು ನಿಮ್ಮೆಲ್ಲರ ವತಿಯಿಂದ ಧನ್ಯವಾದ ಸಮರ್ಪಿಸುತ್ತೇನೆ. ಶ್ರೀ ಪ್ರಹ್ಲಾದ್ ಕುಮಾರ್ ಇಂದಾಜೆ ಶ್ರೀ ಬಾಲಕೃಷ್ಣ ಮಂದಿರದ ಅಧ್ಯಕ್ಷರು, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ಸಮರ್ಪಿಸಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಇತರ ಎಲ್ಲ ಗಣ್ಯರು, ಜಯಂತ್ ಕೊಂಡಾಣ, ಮಟನ್ ರಾಜ್ ಅವರು, ಶೇಖರ್ ಕುಂಪಲ, ರವಿಶಂಕರ್ ಮಿಜಾರ್, ರವಿಶಂಕರ್ ಸೋಮೇಶ್ವರ, ರಮೇನಾಥ್ ಪೂಂಜಾ, ಹರೀಶ್ ಮೂರ್ಗಡ್ಡ, ಶಕುಂತಲಾ ರಾಜ್, ಶ್ರೀಮತಿ ಆಶಾ ಸುರೇಶ್, ತಾಯಿ ನಮ್ಮ ಧರ್ಮದರ್ಶಿಗಳಾದ ಶ್ರೀ ಚರಣ್ ಬೇಬಿನಾರಾಯಣ್ ಪಂಡಿತ್, ಭಗವಾನ್ ದಾಸ್,
ವಿಜಯನ್ ಇವರೆಲ್ಲರನ್ನು ಈ ಕಾರ್ಯಕ್ರಮ ಆಗಮಿಸಿದ್ದಕ್ಕಾಗಿ ನಿಮ್ಮೆಲ್ಲರ ವತಿಯಿಂದ ಧನ್ಯವಾದ ಸಮರ್ಪಿಸಿದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಸೇರಿಕೊಂಡಿರುವ ನಮ್ಮೆಲ್ಲ ಭಕ್ತಾದಿಗಳಿಗೆ, ಮಾತೆಯರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ ಹಾಗೂ ನಮ್ಮ ಮಾಧ್ಯಮ ಮಿತ್ರರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದ. ಈ ಕಾರ್ಯಕ್ರಮ ನಿರ್ವಹಿಸಿದ್ದಕ್ಕಾಗಿ ಸಂದೀಪ್ ಕುಂಪಲ ಇವರಿಗೆ ಧನ್ಯವಾದ. ಹಾಗೂ ನಮ್ಮ ಇಬ್ಬರು ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಸತ್ಯನಾರಾಯಣ ಹುಡೆ ಹಾಗೂ ಬಿ ನಾರಾಯಣ್ ಕುಂಪಲ ಹಾಗೂ ನಮ್ಮ ಸಂಚಾಲಕರಾದ ಶ್ರೀ ದೇವದಾಸ್ ಬಾರ್ದೆ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಅರ್ಪಿಸಿ ನನ್ನ ಧನ್ಯವಾದ ಕಾರ್ಯಕ್ರಮ ಮುಗಿಸ್ತೇನೆ.